ನಮಸ್ಕಾರ. ನಮ್ಮ ಟಿವಿಯ ಸಮಸ್ತ ವೀಕ್ಷಕರಿಗೂ ಜ್ಯೋತಿಷ್ಯ ಲೋಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಅದೇ ರೀತಿ ಭ್ರಾತೃತ್ವದ ಸಂದೇಶವನ್ನು ಸಾರುವಂತಹ ರಕ್ಷಾ ಬಂಧನ ಇಂದು. ಅದಕ್ಕೋಸ್ಕರ ಕೂಡ ಹಾರ್ದಿಕ ಶುಭ ಕಾಮನೆಗಳನ್ನು ಕೋರ್ತಾ ಇದ್ದೇನೆ. ವೀಕ್ಷಕರೇ, ಭವಿಷ್ಯ ಸಂಬಂಧಿ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೂ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಬಹುದು. ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಮೂಲಕ ನಿಮ್ಮ ಜಾತಕ ಸಂಬಂಧಿ ಪ್ರಶ್ನೆಗಳಿಗೆ ಜ್ಯೋತಿಷ್ಯ ವಿದ್ವಾನ್ ಅಂತಾರಾಷ್ಟ್ರೀಯ ವಾಸ್ತು ತಜ್ಞರಾದಂತಹ ಶ್ರೀ ಉಮೇಶಾಚಾರ್ಯ ಗುರೂಜಿ ಅವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಲಿಕ್ಕಿದ್ದಾರೆ. ಗುರೂಜಿ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಒಳ್ಳೆಯದಾಗಲಿ. ವೀಕ್ಷಕರೇ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನಲ್ಲಿ ಬರ್ತಾ ಇದೆ. ಆದರೂ ಇನ್ನೊಮ್ಮೆ ಹೇಳ್ತೇನೆ, ನೋಟ್ ಮಾಡ್ಕೊಳ್ಳಿ. 6362394010 6362394010 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಭವಿಷ್ಯ ಸಂಬಂಧಿ ಯಾವುದೇ ಪ್ರಶ್ನೆಗಳಿದ್ರೂ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಮೂಲಕ ಶ್ರೀಯುತ ಉಮೇಶ್ ಆಚಾರ್ಯ ಗುರೂಜಿ ಅವರು ಪರಿಹಾರವನ್ನು ಸೂಚಿಸಲಿಕ್ಕಿದ್ದಾರೆ. ನೀವು ಮಾಡಬೇಕಾಗಿರೋದ್ರಷ್ಟೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಹೆಸರು, ಊರು ತಿಳಿಸ್ಬೇಕು. ಅದರ ಜೊತೆಗೆ ನಿಮ್ಮ ಯಾರ ಬಗ್ಗೆ ಕೇಳಲಿಕ್ಕಿದೆ ಅಂತ ತಿಳಿಸಿ, ಜನ್ಮ ದಿನಾಂಕ, ಇಸುವಿ ಮತ್ತು ತಿಂಗಳು, ಅದೇ ರೀತಿ ಜನ್ಮ ಸ್ಥಳವನ್ನು ತಿಳಿಸಿ ಸಮಸ್ಯೆ ಬಗ್ಗೆ ತಿಳಿಸಿದರೆ ಗುರೂಜಿಯವರು ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಲಿದ್ದಾರೆ ಅಂತ ಹೇಳ್ತಾ, ಗುರೂಜಿ ನನ್ನದೊಂದು ಪ್ರಶ್ನೆ ಇದೆ. ಏನಂದರೆ, ಈಗ ಮಕ್ಕಳು ಹುಟ್ಟಿದ ತಕ್ಷಣ ಜಾತಕವನ್ನು ಮಾಡಬಾರ್ದ, 1 ವರ್ಷಗಳ ಕಾಲ ಕಾಯಬೇಕು ಅಂತ ಹೇಳ್ತಾರೆ. ತಕ್ಷಣ ಜಾತಕ ಮಾಡೋದ್ರಿಂದ ಸಮಸ್ಯೆಗಳೇನಾದರೂ ಆಗ್ತದ? ನೀವು ಕೇಳ್ತಾ ಇರೋದು ಜನಾಭಿಪ್ರಾಯ, ಶಾಸ್ತ್ರಾಭಿಪ್ರಾಯ ಅಲ್ಲ. ಅದು ಜನವಾಡಿಕೆ ಶಬ್ದಗಳು ಅಂತ ಹೇಳ್ತೀವಿ ನಾವು ಅದಕ್ಕೆ. ಆದರೆ ಶಾಸ್ತ್ರ ಏನು ಹೇಳುತ್ತೆ ಅಂತ ಹೇಳಿದರೆ, ಜನನವಾದ ತಕ್ಷಣ ತಂದೆಯು ಮಗುವಿನ ಕೆಲವೊಮ್ಮೆ ಮುಖ ನೋಡಬೇಕಾದ್ರೆ ಆ ಮಗುವಿನ ನಕ್ಷತ್ರ ರಾಶಿ ತಿಳಿದುಕೊಂಡೇ ಹೋಗಬೇಕು ಅಂತ ಇರುತ್ತೆ. ಯಾಕೆ ಅಂತ ಕೇಳಿದರೆ, ನೋಡಿ, ಜ್ಯೇಷ್ಠ ನಕ್ಷತ್ರದಲ್ಲಿ ಒಂದು ಮಗು ಹುಟ್ಟಿತು ಅಂತ ತಿಳ್ಕೊಳ್ಳಿ. ಮಗುವನ್ನು ತಂದೆಯಾದವನು ನೇರ ವೀಕ್ಷಣೆ ಮಾಡಬಾರ್ದು, ದರ್ಪಣದಲ್ಲಿ ಮುಖ ಪ್ರಥಮವಾಗಿ ನೋಡಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ನೀವು 1 ವರ್ಷದ ನಂತರ ಜಾತಕ ಮಾಡಿದರೆ ಅಥವಾ ಮಗುವಿನ ನಕ್ಷತ್ರ ರಾಶಿಗಳನ್ನು ತಿಳ್ಕೊಂಡ್ರೆ ಈ ಒಂದು ಜನ್ಮ ಸಮಯದಲ್ಲಿಯೇ ಮಾಡುವ ಕರ್ತವ್ಯವನ್ನು ಮಾಡಲಿಕ್ಕಾಗುತ್ತೋ? ಅಭುಕ್ತ ಜನನ ಅಂತಲೂ ಹೇಳ್ತಾರೆ ಅದಕ್ಕೆ. ಈ ಜ್ಯೇಷ್ಠ ನಕ್ಷತ್ರದ ಅಂತ್ಯದ ದ್ವಿಘಟಿ, ಮೂಲ ನಕ್ಷತ್ರದ ಪ್ರಥಮ ದ್ವಿಘಟಿ, ಇಂತಹ ಸನ್ನಿವೇಶಗಳ ಸಂದರ್ಭಗಳಲ್ಲಿ ಮಗು ಒಂದೊಮ್ಮೆ ಜನ್ಮವಾಗಿದ್ದರೆ ಆವಾಗ ಮಗುವನ್ನು 8 ದಿನದವರೆಗೆ ಒಂದೇ ನೋಡಬಾರ್ದು, ಅಥವಾ ಮಗುವನ್ನು ಪ್ರಾರಂಭದ ನೇರ ವೀಕ್ಷಣೆಯನ್ನು ಮಾಡಬಾರ್ದು. ಇಂಥದ್ದೆಲ್ಲ ಶಾಸ್ತ್ರ ಉಲ್ಲೇಖ ಇದೆ. ಶಾಸ್ತ್ರ ಉಲ್ಲೇಖ ಇರುವಂತಹ ವಿಚಾರಗಳು ಮತ್ತು ಜನಾಭಿಪ್ರಾಯ ವಿಚಾರಗಳು 2 ವಿಭಿನ್ನವಾದ ಬದಲಾವಣೆ. ಹಾಗೆ ಕೆಲವು ಆಚರಣೆಗಳ ಪದ್ಧತಿಗಳು ಅದು ಬೇರೆ, ಅದು ದೇಶಾಚಾರಕ್ಕೆ ಅನುಗುಣವಾಗಿ ಆಚರಣೆಗಳು ನಡೀತಾ ಇರುತ್ತೆ. ನಮ್ಮಲ್ಲಿ ಒಂದಾದರೆ ಇನ್ನೊಂದು ಬೇರೆ ಪ್ರಾಂತ್ಯದಲ್ಲಿ ಬೇರೆ ರೀತಿಯ ಫಲಗಳನ್ನು ಹೇಳಿಕೊಳ್ತಾರೆ. ಆದರೆ ಶಾಸ್ತ್ರವು ಥ್ರೂಔಟ್ ವರ್ಲ್ಡ್, ಎಲ್ಲಿ ಪ್ರಪಂಚದ ಯಾವ ಮೂಲೆಯಲ್ಲಿ ಹೋದರೂ ಪ್ರತಿಯೊಬ್ಬನಿಗೂ ಶಾಸ್ತ್ರ ಒಂದೇ ರೀತಿಯ ಫಲವನ್ನು ಹೇಳ್ತಾ ಇರುತ್ತೆ. ಯಾಕೆ ಅಂತ ಹೇಳಿದರೆ, ಈ ಶಾಸ್ತ್ರವು ಸೃಷ್ಟಿಯಾದದ್ದು ಋಷಿಮೂಲದಿಂದ. ಋಷಿಮೂಲವು ಜಗತ್ತಿಗೆ ಪ್ರಸಿದ್ಧವಾದ, ಎಲ್ಲರಿಗೂ ಒಂದೇ ರೀತಿಯಾದಂತಹ ಗುಣ ಅವಲೋಕನವನ್ನು ಮಾಡುತ್ತೆ. ಅದರಿಂದ ಇನ್ನೂ ಇದರ ಬಗ್ಗೆ ಹೇಳಲಿಕ್ಕಿದೆ. ಜಾತಕವನ್ನು 13 ದಿನದೊಳಗಾಗಿ ಕೆಲವು ಪಂಚಮಾರಿಷ್ಟ ಶಾಂತಿ ಮಾಡುವ ಕ್ರಮ ಇದೆ. ಹಾಗಾಗಿ ಪಂಚಮಾರಿಷ್ಟ, ಜನ್ಮಾರಿಷ್ಟ, ಬಾಲಾರಿಷ್ಟ ಅಂತ ಹೇಳುವ ಈ ದೋಷಗಳ ಪರಿಮಾರ್ಜನೆಗಳು ಮಗುವಿನ ಜನನ ಕಾಲದಲ್ಲಿಯೇ ತಿಳ್ಕೊಳ್ಳೋದು ಒಳ್ಳೆಯದು ಅಂತ ಶಾಸ್ತ್ರ ಹೇಳಲ್ಪಟ್ಟಿದೆ. ಅದರಿಂದ ನಿಮಗೆ ಒಂದು ಮಾತಲ್ಲಿ ಮುಗಿಸಬೇಕು ಅಂದರೆ, ಮಗು ಜನನವಾದ ತಕ್ಷಣವೇ 13 ದಿನದೊಳಗಾಗಿ, ಅಥವಾ ಆ ದಿನದ ನಕ್ಷತ್ರ ಯಾವುದು ಅಂತ ಗೊತ್ತಿರುತ್ತೆ. ಜ್ಯೇಷ್ಠ ನಕ್ಷತ್ರವಾದರೆ ಆ ಮಗುವಿನ ಆ ದಿನದ ನಕ್ಷತ್ರ ಪಂಚಾಂಗವನ್ನು ಆ ದಿನವೇ ತಿಳಿಯೋದು ಒಳ್ಳೆಯದು ಅಂತ ಹೇಳ್ತೀನಿ. ಧನ್ಯವಾದಗಳು ಗುರುಜಿ. ಒಂದು ಕರೆ ಇದೆ. ಹಲೋ ಹಲೋ
ಹಲೋ, ನಮಸ್ತೆ. ನಮಸ್ತೆ, ಹೇಳಿ ಅಮ್ಮ, ಎಲ್ಲಿಂದ? ಮಗಳ ಬಗ್ಗೆ 17/1/2004. 17/1/2004. ನಿಮ್ಮ ಹೆಸರು ಹೇಳಿಲ್ಲಮ್ಮ. ನಮ್ರತ. ನಮ್ರತ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಗಳೂರಿನಿಂದ. 6:55 ಸಂಜೆ. ಸಂಜೆಯಾ? ಸಂಜೆ 6:55. 6:55. ಆರೋಗ್ಯ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ಗುರುಜಿ. ಸರಿ ಅಮ್ಮ. 17/1/2004 6:55 ಸಂಧ್ಯಾಕಾಲ, ಸರಿಯಲ್ಲ? ಹೌದು ಗುರುಜಿ. ಹಾಂ, ಮಗುವಿನದ್ದು ನಕ್ಷತ್ರ ರಾಶಿ ವೃಶ್ಚಿಕ ರಾಶಿ. ಮಗುವಿನ ನಕ್ಷತ್ರ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಹೌದು. ನೀವು ಕೇಳಿದ್ದೀರಿ ನೇರವಾಗಿ ಮಗುವಿನ ಆರೋಗ್ಯ ಮತ್ತು ವಿದ್ಯೆ. ಹೌದು. ಅನುರಾಧ ನಕ್ಷತ್ರವು ನಿಜವಾಗಿ ಹೇಳುವುದಾದರೆ ಒಳ್ಳೆಯ ನಕ್ಷತ್ರ, ಚಿಂತೆ ಮಾಡುವುದು ಬೇಡ. ಮಗುವಿಗೆ ಈಗ ನಡೀತಾ ಇರುವಂತಹ ದಶಾಕಾಲ ಶನಿ ಮಹಾರ್ದಶೆಯಲ್ಲಿಯೇ ಮಗು ಇದ್ದಾರೆ. ಯಾವಾಗ ಅಂದರೆ 9/6/2022 ಸರಿ, ನೆನ್ಪಿಟ್ಕೊಳ್ಳಿ. 9/6/2022 ಈ ದಿನದವರೆಗೆ ಶನಿ ದಶೆಯ ಎಂಡ್ ಟೈಮ್, ಅಂದರೆ ಮುಗಿಯುವ ಸಮಯ. ಈ ಸಮಯದಲ್ಲಿ ಮಗುವಿಗೆ ಹೇಗಿರುತ್ತೆ, ಆರೋಗ್ಯ ಹೇಗಿರುತ್ತೆ ಅಂತ ಒಂದು ಮನಸ್ಸಲ್ಲಿಟ್ಟುಕೊಳ್ಳಿ. ಮಗುವಿನ ಈ 17 ವರ್ಷ, ಈಗ 7 ತಿಂಗಳು ವಯಸ್ಸಾಗಿದೆ ಮಗುವಿಗೆ. ಲಗ್ನಾತ್ ವ್ಯಯರಾಶಿಯಲ್ಲಿರುವುದರಿಂದ ಇಲ್ಲಿಯ ತನಕವು ಇವನು ಸ್ವಲ್ಪ ನಿಧಾನಗತಿ, ಯಾವುದೇ ಒಂದು ಒಂದು ಲವಲವಿಕೆಯ ಗುಣಗಳನ್ನು ಮಧ್ಯಮವಾಗಿ ಪಡ್ಕೊಂಡಿದ್ದಾನೆ. ಹಾಗಾಗಿ ಗುರು ಭುಕ್ತಿ ಬಂದ ಮೇಲೆ ಈ ಜಾತಕಕ್ಕೆ ಸ್ವಲ್ಪ ಒಳ್ಳೆಯ ಫಲಗಳು ಲಭಿಸಿದೆಯೇ ಹೊರತಾಗಿ ಅಲ್ಲಿಯವರೆಗೆ 2018 ನಂತರದ ದಿನದಲ್ಲಿ ಇವನಿಗೆ ಸ್ವಲ್ಪ ಲವಲವಿಕೆಯ ಫಲಗಳು ಒಳ್ಳೆಯದಾಗ್ತಾ ಇದೆ. ಇವನ ಆರೋಗ್ಯದಲ್ಲಿರಬಹುದು, ಅಥವಾ ವ್ಯಾಸಂಗದಲ್ಲಿರಬಹುದು, ಅಥವಾ ಇವನ ಆ್ಯಕ್ಟಿವಿಟೀಸ್ಗಳಿರಬಹುದು. ಇದೆಲ್ಲವೂ ಒಳ್ಳೆಯ ಫಲವನ್ನು ಕೊಡುವಂತಹ ಸಮಯ ಈಗ ಪ್ರಾರಂಭ ಆಗಿದೆ. ಚಿಂತೆ ಮಾಡುವುದು ಬೇಡ. ಒಂದು. ಇನ್ನು ನೆಕ್ಸ್ಟ್ ಪ್ರಾರಂಭ ಆಗುವುದು ಬುಧ ಮಹಾರ್ದಶ. ಬುಧ ಮಹಾರ್ದಶೆಯು ಮಗುವಿನ ಜಾತಕದಲ್ಲಿ ಏನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ಚೆನ್ನಾಗಿದೆ. ಬುಧ ದಶೆಯು ಒಳ್ಳೆಯ ಫಲವನ್ನು ಅನುಗ್ರಹಿಸುತ್ತಾನೆ ಅಂತ ಹೇಳ್ತೇನೆ. ಶನಿ ಆದ ಮೇಲೆ 17 ವರ್ಷ ಬುಧ ದಶೆ. ಅದರಿಂದಾಗಿ ಈಗಿನ ಸಂದರ್ಭದಲ್ಲಿ ಮಗುವಿನ ಚೇತರಿಕೆ, ಅಭಿವೃದ್ಧಿ, ವಿದ್ಯೆ ಇದರಲ್ಲಿ ಒಳ್ಳೆಯ ಬದಲಾವಣೆ, ಪಾಸಿಟಿವ್ ಬದಲಾವಣೆಗಳು ಉಂಟಾಗಿದೆ. ಅದರಿಂದ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಮುಂದೆ ಇವನ ಸ್ಥಾನಮಾನಗಳು ದ್ವಿತೀಯ ಸ್ಥಾನದಲ್ಲಿ ಗುರು ಇರುವುದರಿಂದ ವ್ಯಾಸಂಗದಲ್ಲಿ ಉನ್ನತ ಪದವಿಯನ್ನು, ಅದಲ್ಲದೆ ಒಳ್ಳೆಯ ಸ್ಥಾನಮಾನವನ್ನು ಮುಂದಿನ ದಿನದಲ್ಲಿ ಇವನು ಗಳಿಸುವಂತಹ ಎಲ್ಲ ಲಕ್ಷಣ ಇದೆ. ಚಿಂತೆ ಮಾಡಬೇಡಿ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಮ್ರತಾ ಅವರೇ. ಗುರುಜಿ, ಅನುರಾಧ ನಕ್ಷತ್ರ, ಈಗ ನೀವು ಹೇಳಿದ್ರಿ ಅನುರಾಧ ನಕ್ಷತ್ರ ತುಂಬಾ ಒಳ್ಳೇದಿದೆ ಅಂತ ಹೇಳಿ. ಇದು ಎಲ್ಲ ಅನುರಾಧ ನಕ್ಷತ್ರದವರಿಗೂ ಸಂಬಂಧ ಪಡುತ್ತೆ ನೋಡಿ. ಅನುರಾಧ ನಕ್ಷತ್ರ ಅಂತ ಹೇಳುದು ಆ ದಿನಕ್ಕೆ ಸಂಬಂಧಪಟ್ಟ ನಕ್ಷತ್ರ. ಅದಕ್ಕೆ ಏನು 56 ಗಳಿಗೆ 58 ಗಳಿಗೆ ಏನು ಒಂದು ಡ್ಯೂರೇಷನ್ ಟೈಮ್ ಇದೆ. ಆ ಸಂದರ್ಭದಲ್ಲಿ ಹುಟ್ಟಿದಾಗ ಅಂದರೆ ಇವರು ನೋಡಿ ಸಂಜೆ 6:55 ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಈ ನಕ್ಷತ್ರಕ್ಕೆ ನಾವು ಹೇಳುವುದೇನು ಅಂತ ಹೇಳಿದರೆ, ಇಲ್ಲಿ 1ನೇ ಪಾದದಲ್ಲಿ ಜನ್ಮ ಆದರೆ ಇನ್ನೂ 18 ತಾರೀಕಿನ ಸಂಧ್ಯಾಕಾಲದವರೆಗೂ ಅನುರಾಧವೇ ಇರುತ್ತೆ. ಹಾಗಾಗಿ ಅನುರಾಧ ನಕ್ಷತ್ರಕ್ಕೆ ದ್ವಿಚಕ್ಷು ನಕ್ಷತ್ರ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಮಗುವಿನ ಭವಿಷ್ಯತ್ತು ನಕ್ಷತ್ರದ ಅನುರಾಧ ಆದ ಮೇಲೆ ಜ್ಯೇಷ್ಠ, ಅನುರಾಧ ಆದ ಮೇಲೆ ಜ್ಯೇಷ್ಠ ನಕ್ಷತ್ರ ಬರುತ್ತೆ. ಅದರಿಂದ ಈ ನಕ್ಷತ್ರದಲ್ಲಿ ಜನ್ಮ ಆದವರಿಗೆ ಬಾಲ್ಯದಲ್ಲಿ ಅತೃಪ್ತತೆ ಇದ್ದರೂ ಮುಂದಿನ ದಿನದಲ್ಲಿ ಒಳ್ಳೆಯ ಫಲವನ್ನು ಅನುಭವಿಸ್ತಾರೆ. ಅಂದರೆ ಚಂದ್ರನಿಗೆ ನೀಚ ರಾಶಿ ಅದು, ಆದರೆ ನೀಚತ್ವ ಪೂರ್ಣ ಇಲ್ಲ, ಇದರಲ್ಲಿ ನೀಚ ಭಂಗ ರಾಜಯೋಗ ಉಂಟಾಗಿದೆ. ಅದರಿಂದಾಗಿ ಆ ನಕ್ಷತ್ರವು ಎಲ್ಲ ನಕ್ಷತ್ರಗಳು ಒಳ್ಳೆಯದೇ ಆಗಿದ್ದರೂ ಸಹ ಬೇರೆ ಅವರ ಯೋಗಗಳು ಅವರಿಗೆ ಸುಖ ದುಃಖಗಳನ್ನು ಕೊಡುವ ಪ್ರಚೋದನೆಯನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಲೋ ಹಲೋ, ಪ್ರಭಾಕರ್ ಶೆಟ್ಟಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಉಡುಪಿಯಿಂದ. ಸರಿ, ಯಾರ ಬಗ್ಗೆ ಕೇಳಲಿಕ್ಕಿತ್ತು?
ನನ್ನ ಬಗ್ಗೆನೆ ಸರಿ, ನಿಮ್ಮ ಜನ್ಮ ದಿನಾಂಕ, ಇಸ್ವಿ ಮತ್ತೆ ತಿಂಗಳು ತಿಳಿಸಿ. ಜನ್ಮ ದಿನಾಂಕ ಅಂದ್ರೆ ಮಂಗಳವಾರ ದಿವಸ ಅಂದ್ರೆ 63 ತಾರೀಕು ತಿಳಿಸಿ, ತಿಂಗಳು ಮತ್ತೆ ತಾರೀಕು 13 ಅಂತ, ಅದು ಕರೆಕ್ಟ್ ನೆನಪಿಲ್ಲ. ಹಾ 6:15 7 ಗಂಟೆ ಒಳಗೆ. ಸ್ವಲ್ಪ ನಿಮ್ಮ ಅಂದ್ರೆ ನಮ್ಗೆ ನಿಖರವಾದ ಜನ್ಮ ದಿನಾಂಕ, ತಿಂಗಳು ಮತ್ತೆ ಇಸ್ವಿ ಇದ್ರೆ ಗುರೂಜಿ ಅವರಿಗೆ ನಿಮ್ಮ ಸಮಸ್ಯೆ ಬಗ್ಗೆ ಉತ್ತರ ಕೊಡ್ಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳ್ತಾ ಇದ್ದೇನೆ. ಸ್ವಲ್ಪ ನೆನ್ಪು ಮಾಡ್ಕೊಂಡು. ಅದು ಕರೆಕ್ಟ್ ನಮ್ಗೆ ಮುಂಚಿನವ್ರಿಗೆಲ್ಲ ಜಾತಕ ಇದೆಲ್ಲ ಕರೆಕ್ಟ್ ಗೊತ್ತಿಲ್ಲಲ್ಲ. ಸರಿ, ತಿಂಗಳು ನೆನ್ಪಿದ್ಯಾ? ಯಾವ ರಾಶಿ ನಕ್ಷತ್ರ? ಯಾವ ರಾಶಿ? ಮಾಯಿ ತಿಂಗಳು. ಯಾವ ರಾಶಿ ನಕ್ಷತ್ರ? ರಾಶಿ ಅಂದ್ರೆ ನಮ್ದು ಜಾತಕ ಇಲ್ಲ. ಹಾ ಸರಿ ಯಜಮಾನ್ರೆ, ನಾನು ಹೇಳುವುದನ್ನು ಕೇಳಿ. ನಾವು ಇಲ್ಲಿ ಪ್ರಸಾರ ಮಾಧ್ಯಮದಲ್ಲಿರುವಾಗ ನಿಮ್ಮ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಮಗೆ ಅವಕಾಶಗಳಿದ್ದಾಗ ನಾವು ಖಂಡಿತ ಕೊಡ್ತೇವೆ. ಪ್ರಸಾರ ಮಾಧ್ಯಮದಲ್ಲಿ ಅವಕಾಶಗಳು ಸಮಯವು ಸ್ವಲ್ಪ ಇರುವುದರಿಂದ ನಾವು ಅದನ್ನು, ನೀವು ಹೇಳುವುದನ್ನು ನಷ್ಟ ಜಾತಕ ಅಂತ ಮಾಡುವ ಒಂದು ಕ್ರಮ ಇದೆ. ಈ ನಷ್ಟ ಜಾತಕದಿಂದ ನಾವು ಒಂದು ವ್ಯಕ್ತಿಯ ಜೀವಿತ ಕಾಲದಲ್ಲಿ ಏನೆಲ್ಲ ವಿದ್ಯೆ ಎಷ್ಟಾಗಿದೆ, ವಿವಾಹ ಎಷ್ಟು, ಮಕ್ಕಳೆಷ್ಟು, ಇದೆಲ್ಲ ಒಂದು ನಿರ್ಧಾರ ಮಾಡಿ ಒಂದು ನಷ್ಟ ಜಾತಕ ಅಂತ ಮಾಡುವ ಕ್ರಮ ಇದೆ. ಆವಾಗ ಆ ವ್ಯಕ್ತಿಯ ಒಂದು 2-3 ಸಿಟ್ಟಿಂಗ್ ಸಹ ಆಗುತ್ತೆ ಅದಕ್ಕೆ. ಅದರಿಂದ ಹೇಳಲಿಕ್ಕೆ ಆಗದೇ ಆಗುವುದಿಲ್ಲ ಅಂತೇನಲ್ಲ, ಆದರೆ ನಮಗೆ ಈ ಸಮಯದಲ್ಲಿ ಮಾತ್ರ ಅದು ಸ್ವಲ್ಪ ನಿಖರ ಮಾಹಿತಿಗಳಿಲ್ಲದಿದ್ದರೆ ಹೇಳಲಿಕ್ಕೆ ಸ್ವಲ್ಪ ಇದಾಗುತ್ತೆ. ಅಟ್ಲೀಸ್ಟ್ ಒಂದು ನೀವು ನಕ್ಷತ್ರ ರಾಶಿ ಹೇಳಿದರು, ಈಗ ಗೋಚಾರ ಸ್ಥಿತಿಯ ಫಲ ಈಗ ನಡೆಯುವ ಈ ವಯಸ್ಸಿನಲ್ಲಿ 63ನೇ ಇಸ್ವಿ ಅಂತ ಹೇಳಿದಿರಿ. ಹಾಗಂದಾಗ ನಿಮಗೆ 57 ವರ್ಷ ವಯಸ್ಸಾಯಿತು. ಈಗ ನಿಮಗೆ ನಡೆಯುವ ದಶಾಕಾಲ ಯಾವುದು ಅಂತಾದರೂ ನಾವು ಮಾಹಿತಿ ತಗೊಳ್ಬೋದು. ಆ ರೀತಿಯಾಗಿ ಫಲ ಹೇಳಲಿಕ್ಕೂ ಆಗುತ್ತೆ. ಅದರಿಂದ ನಿಮಗೆ ಮಾಹಿತಿಯೇ ನಿಮ್ಮಲ್ಲಿ ಕಡಿಮೆ ಆಗಿರುವುದರಿಂದ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಮುಂದಿನ ದಿನದಲ್ಲಿ ಇದನ್ನು ನಿರ್ಧಾರ ಮಾಡಿ ಮತ್ತೆ ಫಲ ಹೇಳ್ತೇವೆ ಅಂತ ಹೇಳ್ತೇವೆ. ನಮಸ್ಕಾರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ವೀಕ್ಷಕರೇ, ನೀವು ಕರೆ ಮಾಡುವಾಗ ನಿಖರವಾದ ನಿಮ್ಮ ಜನ್ಮ ದಿನಾಂಕ, ತಿಂಗಳು ಮತ್ತು ಇಸ್ವಿ, ಅದರ ಜೊತೆಗೆ ಜನ್ಮ ಸ್ಥಳ ತಿಳಿಸಿ ನಿಮ್ಮ ಸಮಸ್ಯೆಯನ್ನು ಹೇಳಿ ಗುರೂಜಿಯವರಿಗೆ ಪರಿಹಾರ ಸೂಚಿಸಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳ್ತಾ ಮುಂದಿನ ಕರೆ ಇದೆ. ಹಲೋ. 12/6/1957. 12/6/1957. ನಿಮ್ಮ ಹೆಸರು ತಿಳಿಸ್ತೀರಾ ಸರ್? ಹರೀಶ್. ಎಲ್ಲಿಂದ ಕರೆ ಮಾಡ್ತಾ ಇದ್ರೆ? ಉಡುಪಿ. ಸಮಯ ತಿಳಿಸಿ, ಜನ್ಮ ಸಮಯ. ರಾತ್ರಿ 8:57. ಜನ್ಮಸ್ಥಳ? ಜನ್ಮಸ್ಥಳ ಬೈಲೂರು. ಬೈಲೂರು. ಸರಿ. ಸಮಸ್ಯೆ ಏನು ಅಂತ ಹೇಳ್ಬೋದಾ? ಸಮಸ್ಯೆ ಏನಾದ್ರು ಈಗ ಹೊಸದೇನಾದ್ರೂ ಪ್ರಾರಂಭಿಸಬೇಕಂತ ಇದ್ದೇವೆ. ಯಾವುದು ಸಿಗ್ತಾ ಇಲ್ಲ. ಈಗ ನಾನು ರಿಟೈರ್ ಆಗಿದ್ದೇನೆ. ಏನಾದ್ರೂ ಹೊಸ ಬಿಸ್ನೆಸ್ ಏನಾದ್ರು. ಓಕೆ. ಸಂತೋಷ ಆಯಿತು. ನೋಡಿ ಯಜಮಾನ್ರೆ, ಈಗ ನಿಮಗೆ 64 ವರ್ಷ 1-2 ತಿಂಗಳು ಆಗ್ತಾ ಬಂದಿದೆ. ನಿಮ್ಮದು ಮೂಲ ನಕ್ಷತ್ರ ಧನುರ್ ರಾಶಿಯಲ್ಲಿ ಜನನ ಆಗಿದ್ದೀರಾ. ಕೇಳಿಸ್ತಾ ಇದೆಯಲ್ಲ? ಈಗ ನಡೀತಾ ಇರುವಂತಹ ದಶಾಕಾಲ ರಾಹು ಮಹಾರದಶೆ 2007ನೇ ಇಸ್ವಿಯ ಜನವರಿ 9 ತಾರೀಕಿಗೆ ಪ್ರಾರಂಭ ಆಗಿದೆ. ಹಾಗಂದಾಗ ಇದು 18 ವರ್ಷ ರಾಹು ದಶೆ ಇರುತ್ತೆ. ರಾಹು ದಶೆಯಲ್ಲಿ ಪ್ರಸ್ತುತ ಈಗ ರವಿ ಭುಕ್ತಿ ನಡೀತಾ ಇದೆ 23/6/2022 ಅಲ್ಲಿ ತನಕ ಇದೆ. ಈಗ ನೀವು ಏನಾದರೂ ಹೊಸದನ್ನು ನಾನು ಪ್ರಾರಂಭಿಸಬಹುದಾ, ಅವಕಾಶ ಇದೆಯಾ ನನಗೆ, ಅಥವಾ ಯಾವ ವಿಚಾರದಲ್ಲಿ ವ್ಯಾವಹಾರಿಕವಾಗಿ ನಾನು ಹೆಜ್ಜೆ ಇಡಬೇಕು, ಈ ರೀತಿಯ ಒಂದು ಪ್ರಶ್ನೆಯನ್ನು ಇಟ್ಟಿದ್ದೀರಿ. ಕರೆಕ್ಟಾದ ಅಪೇಕ್ಷೆ ಮತ್ತು ಕರೆಕ್ಟಾದ ಒಂದು ನಿಯಮವನ್ನು ಆಧಾರಿತವಾಗಿ ಮಾತನಾಡುವಂತಹ, ಈ ಅಪೇಕ್ಷಿಸುವಂತಹ ಒಳ್ಳೆಯ ಪ್ರಶ್ನೆಯನ್ನು ನಿವೃತ್ತಿ ಮಾಡಿಕೊಳ್ಳುವ ಅಥವಾ ಅದನ್ನು ನಿರ್ಣಯ ಮಾಡಿಕೊಳ್ಳುವ ಒಂದು ಗುಣ ನಿಮ್ಮಲ್ಲಿದೆ. ನಿಮಗೆ ಪ್ರಪ್ರಥಮವಾಗಿ ನಮ್ಮ ಟಿ ವಿಯ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೇರವಾಗಿ ಹೇಳುವುದಾದರೆ, ಈಗ ನೀವೇನನ್ನು ಮಾಡುವುದು ಬೇಡ. ಬರುವ ತಿಂಗಳಲ್ಲಿ ಒಂದು ಅವಕಾಶ ನಿಮಗೆ ಪ್ರಾಪ್ತಿಯಾಗುತ್ತೆ 16 ತಾರೀಕಿನ ನಂತರ. 16/9/2021ರಿಂದ 26/11/2021 ತನಕ ಮಕರ ರಾಶಿಯಲ್ಲಿ ಗುರು ಸಂಚಾರ ಮಾಡುವಂತಹ ಕಾಲ.
ಆವಾಗ ಧನುರಾಶಿಯವರಿಗೆ ಯೋಗಪ್ರದವಾದ ಸ್ವಲ್ಪ ಫಲಗಳು ಉಂಟಾಗುತ್ತೆ. ಅದಲ್ಲದೆ ನಿಮ್ಮ ಜಾತಕದಲ್ಲಿ ಈಗ ಪ್ರೆಸೆಂಟ್ 7.5 ಶನಿಯ ಸಮಯ, 7.5 ಶನಿ ಎಂಡಿಂಗ್ ಆಗ್ತಾ ಇದೆ, ಅಂದರೆ ಎಂಡ್ ಆಗ್ತಾ ಇದೆ. ನೀವು ನಿರಂತರವಾಗಿ ಒಂದು 50-60 ವರ್ಷ ನಿರಂತರವಾಗಿ ದುಡಿದು ಯಾವುದೋ ಒಂದು ಸ್ವಲ್ಪ ಸಂಪತ್ತನ್ನು ಕೈಯಲ್ಲಿಟ್ಟುಕೊಂಡು ಇದನ್ನು ತಾವು ಯಾವುದೋ ಹೊಸ ವ್ಯವಹಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ನಂತರ 7.5 ಶನಿ ಬಿಡುವಂತಹ ಸಮಯದಲ್ಲಿ ಅದು ನಷ್ಟಕ್ಕೆ ಕಾರಣ ಆಗ್ಬೋದು. ಅದರಿಂದ ಇದನ್ನು ಬೇರೆ ರೀತಿಯಲ್ಲಿ ನಿಮಗೆ ಕೊಟ್ಟ ಹಣಕ್ಕೆ ದೋಖ ಇಲ್ಲ ಅಂತ ಹೇಳುವ ಮನೋಗುಣವನ್ನು ಇದ್ದಂತಹ ನಿರ್ಧಾರವನ್ನು ಮಾಡಿಕೊಳ್ಳುವುದು ಒಳ್ಳೆಯದು. 7.5 ಶನಿ ನಿಮ್ಮನ್ನು ಬಿಟ್ಟು ಹೋಗುವುದು ಯಾವಾಗ ಅಂತೇಳಿದರೆ 26/6/2022. ಆವಾಗ ಅಂತಹ ಸಂದರ್ಭದಲ್ಲಿ ರಾಹು ಮತ್ತು ರವಿ ಭುಕ್ತಿ ಕಾಲದಲ್ಲಿ ನಿಮಗೆ ರವಿಯು ನಿಮ್ಮ ಜಾತಕದಲ್ಲಿ ಅತೃಪ್ತ ಭಾವದಲ್ಲಿರುವುದರಿಂದ ರವಿ ನಿಮ್ಮ ಜಾತಕದಲ್ಲಿ ಅತೃಪ್ತ ಭಾವವೇ ಇದೆ. ಭಾಗ್ಯಾಧಿಪತಿ ಷಷ್ಠ ರಾಶಿಯಲ್ಲಿದ್ದರೆ ನಷ್ಟ ಯೋಗ ಅಂತ ಹೇಳ್ತೇವೆ ನಾವು. ಹಾಗಾಗಿ ಅಂತಹ ಯೋಗಗಳಿರುವಾಗ ನಾವು ನಮ್ಮ ಅಪೇಕ್ಷೆಗಳು ಮನುಷ್ಯನದ್ದು ಸಹಜವಾಗಿರುತ್ತೆ. ಆದರೆ ಅದರಿಂದ ನಾವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೇವೋ, ಆಸೆ ಮತ್ತು ಪ್ರಯತ್ನಕ್ಕೆ ದೇವರು ಪೂರ್ಣವಾಗಿ ಫಲವನ್ನು ಕೊಡುವುದು ಮಧ್ಯಮವೋ ಅಂತ ತಿಳ್ಕೊಳ್ಳುವ ಪ್ರಥಮವಾದ ಆಯ್ಕೆ ನಮ್ಮದಿರುತ್ತೆ. ಅದರಿಂದಾಗಿ ದಯವಿಟ್ಟು ರಾಹು ದಿಶೆ ನಿಮಗೆ ಒಳ್ಳೆಯದನ್ನೇ ಮಾಡುತ್ತೆ, ಚಿಂತೆ ಮಾಡಬೇಡಿ. ಏಕಾದಶದಲ್ಲಿರುವಂತಹ ರಾಹು ಯಾವುದೇ ಪಾಪ ಪುಣ್ಯ ಗ್ರಹಗಳಿರಲಿ ಏಕಾದಶದಲ್ಲಿ ಬಂದಾಗ ಅಭಿಷ್ಟವನ್ನು ಕೊಡ್ತಾರೆ ಅಂತ ಶಾಸ್ತ್ರ ಇದೆ. ಆದರೆ ಈಗ ಅಲ್ಲ. ಈಗ ನೀವು ಯಾವುದಾದ್ರೂ ಶುಭ ಮಂಗಳ ಕೆಲಸಗಳು ಮನೆಯಲ್ಲಿ ನಡೆಯುವಂಥದ್ದು ಅಥವಾ ಒಳ್ಳೆಯ ಏನಾದರೂ ನಿಮ್ಮ ಆಪ್ತರಿಗೆ ಲೀಗಲ್ ಮುಖೇನವಾಗಿ ಅಂದರೆ ಪತ್ರದ ಮುಖೇನವಾಗಿ ಏನಾದರೂ ಕೊಟ್ಟು ತಗೊಳ್ಳುವ ವ್ಯವಹಾರವನ್ನು ಮಾಡುವುದಾದರೂ ಅದು ಒಳ್ಳೆಯದು. ಪತ್ರ ಇಲ್ಲದೇನೂ ಕೊಡಬಾರ್ದು. ಅಂತಹ ಒಂದು ವ್ಯವಹಾರದಲ್ಲಿ ಬಂದಂತಹ ಸ್ವಲ್ಪ ಸಂಪತ್ತನ್ನು ನೀವು ಅಭಿವೃದ್ಧಿ ಮಾಡಿಕೊಳ್ಳುವ ಪ್ರಯತ್ನಕ್ಕೆ ಹೆಜ್ಜೆ ಇಡಿ. 2022 ನವೆಂಬರ್ ನಂತರ ನಿಮಗೆ ಪುನಃ ಒಳ್ಳೆಯ ಅದೃಷ್ಟದ ಯೋಗಗಳು ಮಕ್ಕಳ ವತಿಯಿಂದ ಬರುವ ಸಾಧ್ಯತೆ ಇದೆ. ಭಾಗ್ಯದಲ್ಲಿ ಗುರು ಇದ್ದಾನೆ. ಹಾಗಾಗಿ ಭಾಗ್ಯದಲ್ಲಿ ಗುರು ಇದ್ದರೆ ಮಕ್ಕಳ ಜೀವನದಲ್ಲಿ ಅವರ ಶ್ರೇಯಸ್ಸಿಗೋ ಅವರು ಮಾಡುವ ವ್ಯವಹಾರಕ್ಕೂ ನೀವು ಪಾಲುದಾರರಾಗಿ ಮಾಡಿದರೆ ಅದು ಒಳ್ಳೆಯ ಫಲವನ್ನು ಕೊಡುತ್ತೆ. ಈ ಕ್ರಮವನ್ನು ಅನುಸರಿಸಿ ದೇವರು ಒಳ್ಳೇದು ಮಾಡಲಿ. ಶಿವದೇವರ ಪ್ರಾರ್ಥನೆಯನ್ನು ಮಾಡ್ತಾ ಹೋಗಿ, ಮುಂದೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಹರೀಶ್ ಅವರೇ. ಗುರೂಜಿಯವರು ತಿಳಿಸಿದಂತಹ ಸರಳ ಉಪಾಯಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಿ, ಯಶಸ್ಸನ್ನು ಕಾಣಿ ಅಂತ ಹೇಳ್ತಾ ಮುಂದಿನ ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ. 16/7/95. 16/7/95. ಸರಿ, ನಿಮ್ಮ ಹೆಸರು ತಿಳಿಸ್ಲಿಲ್ಲ. ರಚನಾ. ಸರಿ, 7:25 ರಾತ್ರಿ. ಜನ್ಮಸ್ಥಳ ತಿಳಿಸ್ತೀರಾ? ಮಂಜೇಶ್ವರ. ಅಂದರೆ ಮದುವೆ ಬಗ್ಗೆ ಗುರುಜಿ. ಓಕೆ, ಮಗುವಿಗೆ ಮದುವೆ ಯಾವಾಗ? ಹೌದು ಗುರುಜಿ. ಈ ಮಗುವಿನ ಹೆಸರೇನು? ರಚನಾ. ಓಕೆ, ಸರಿ. ಪೂರ್ವಭಾದ್ರ ನಕ್ಷತ್ರ, ಕುಂಭರಾಶಿ ಈ ಮಗುವಿನ ಜನನ ರಾಶಿ ನಕ್ಷತ್ರ. ಕೇಳಿಸ್ತಾ ಇದೆಯಲ್ಲ? ಹೌದು ಗುರುಜಿ. ಹೌದು. ಓಕೆ, ಈಗ ಮಗುವಿಗೆ ನಡೀತಾ ಇರುವಂತಹ ದಶಾಕಾಲ ಶನಿ ಮಹಾರ್ದಶ ನಡೀತಾ ಇದೆ. ಶನಿ ದಶೆ ಎಲ್ಲಿಯವರೆಗಿದೆ ಅಂತ ಹೇಳಿದರೆ 13/1/2024. 13/1/2024 ಶನಿ ಮಹಾರ್ದಶ ವಿರಾಮವಾಗುವ ದಿನ. ಈಗ ವಿವಾಹ ನೇರವಾಗಿ ಕೇಳಿದಿರಿ. ವಿವಾಹ ನಾಡಿದ್ದು ನವೆಂಬರ್ ತಿಂಗಳ ನಂತರ, ನವೆಂಬರ್ ಎಂಡ್, ಡಿಸೆಂಬರ್ ಪ್ರಾರಂಭದ ನಂತರ ನಿಧಾನವಾಗಿ ಪ್ರಯತ್ನ ಮಾಡಿ. ಈ ಮಗುವಿನ ಜಾತಕದಲ್ಲಿ ಈ ಶನಿಯಿಂದ ಗುರುವು ಶುಭಪ್ರದನಾಗಿರುವುದರಿಂದ ಅವನು ಕಳತ್ರಕಾರಕನಲ್ಲದೇ ಇದ್ದರೂ ಮಂಗಳ ಕೆಲಸಕ್ಕೆ ಯೋಗವನ್ನು ಅನುಗ್ರಹಿಸ್ತಾನೆ ಅಂತ ಹೇಳ್ತೇನೆ. ಈ ಮಗುವಿನ ಜಾತಕದಲ್ಲಿ ಖಂಡಿತವಾಗಿಯೂ ಒಳ್ಳೆಯ ವರನ ಕೈ ಹಿಡಿಯುವ ಯೋಗ ಇದೆ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. 2021 ಡಿಸೆಂಬರ್ ತಿಂಗಳ ದಾಟಿದ ಮೇಲೆ 2023 ಡಿಸೆಂಬರ್ವರೆಗೂ, ಈ 2 ವರ್ಷದ ಕಾಲದ ಅವಧಿಯವರೆಗೂ ಈ ಮಗುವಿಗೆ ವಿವಾಹ ಯೋಗ ಚೆನ್ನಾಗಿದೆ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆ ಸಂದರ್ಭದಲ್ಲಿ ದೇವರ ದಯವು ಚೆನ್ನಾಗಿದೆ. ಈ ರೀತಿಯ ಪ್ರಯತ್ನಕ್ಕೆ ಹೆಜ್ಜೆ ಇಟ್ಟರೆ ಈ ಮಗುವಿಗೆ ಮದುವೆ ಆಗುತ್ತೆ. ದೇವರು ಒಳ್ಳೇದು ಮಾಡಲಿ. ವಿವಾಹಕ್ಕಿಂತ ಮುಂಚಿತವಾಗಿ
ಈಗ ಚಾತುರ್ಮಾಸ ಕಾಲವಾಗಿದೆ. ಈಗ ಎಲ್ಲಾದರೂ ನಿಮ್ಮ ಕಮ್ಯುನಿಟಿಯಲ್ಲಿ ಗುರುಗಳಿದ್ದರೆ ಹೋಗಿ ಪಾದಪೂಜೆ ಮಾಡಿಸಿ, ಅಲ್ಲದೆ ಹೋದರೆ ತಿಂಗಳಿಗೊಂದು ವಿಷ್ಣು ಸಹಸ್ರನಾಮ ಅರ್ಚನೆಯನ್ನು ತುಳಸಿಯಿಂದ ಕ್ಷೇತ್ರದಲ್ಲಿ ಮಾಡಿಸ್ತಾ ಹೋಗಿ. ಅದು ಒಳ್ಳೆಯ ಫಲದಾಯಕವಾಗುತ್ತೆ. ಇಷ್ಟಾರ್ಥಗಳು ಚಿಂತೆ ಇಲ್ಲದೆ ಬೇಗ ನಮ್ಮ ಹತ್ತಿರ ಬರುವಂತಹ ಅನುಗ್ರಹವನ್ನು ಈ ರೀತಿಯ ಪರಿಹಾರಗಳು ನಮಗೆ ಲಭಿಸುತ್ತೆ. ಅದರಿಂದ ಶನಿ ಶಿವದೇವರ ಪ್ರಾರ್ಥನೆಯನ್ನು ಮಾಡಿ, ಮುಂದೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ದಯವಿಟ್ಟು ಟಿವಿ ವಾಲ್ಯೂಮನ್ನು ಮ್ಯೂಟ್ ಮಾಡಬೇಡಿ. ಯಾಕಂದರೆ ನಾವು ಮಾತಾಡೋದು ನಮಗೆ ಪ್ರತಿಧ್ವನಿಸೋದ್ರಿಂದ ಗುರೂಜಿಯವರಿಗೆ ನಿಮ್ಮ ಸಮಸ್ಯೆಗೆ ಉತ್ತರವನ್ನು ಹೇಳಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಅಂತ ಹೇಳ್ತಾ, ಗುರೂಜಿ ನೀವಾಗ ತಿಳಿಸಿದ್ರಿ 7:30 ಬಗ್ಗೆ. 7:30 ಶನಿ. ಹೌದು ಹೌದು. ಇನ್ನೊಂದು ಕರೆ ಇದೆ, ಅದನ್ನು ಸ್ವೀಕರಿಸಿ ಮುಂದುವರಿಯೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ಮನೀಷಾ ಅಂತ. ಮನೀಷಾ ಮನೀಷಾ ಅಂತ. ಮನೀಶ್, ಸರಿ. ಅವರ ಜನ್ಮ ದಿನಾಂಕ, ಸ್ಥಳ? 22/9/1997, ರಾತ್ರಿ 2 ಗಂಟೆ 1 ನಿಮಿಷ. ರಾತ್ರಿ 2 ಗಂಟೆ 1 ನಿಮಿಷನಾ? 22/9/1997. ಸ್ಥಳ ತಿಳಿಸ್ಬೋದಾ? ಹುಟ್ಟಿದ ಸ್ಥಳ? ಮಂಗಳೂರು ಮೇಡಮ್. ಇದು 21ನೇ ರಾತ್ರಿಯೋ ಅಥವಾ 22ನೇ ರಾತ್ರಿಯೋ? 22 ರಾತ್ರಿ. ಹಾಗೆ 23 ಆಗುತ್ತಲ್ವ ಅದು? 23 ಸರ್. 23 ಅಂದರೆ ನಿಮ್ಮದು ಮೃಗಶಿರ ನಕ್ಷತ್ರ ಆಗುತ್ತೆ. ಹೌದು ಸರ್, ಮೃಗಶಿರ. ಸರಿ 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 ಸರಿ. ಓಕೆ, ಯಾವ ವಿಷಯದ ಬಗ್ಗೆ ಬೇಕಿತ್ತು ವಿಷಯ ವಿಮರ್ಶೆ? ಹಾಂ, ವೃಷಭ ರಾಶಿ, ಮಿಥುನ, ಮೃಗಶಿರ ನಕ್ಷತ್ರ, ವೃಷಭ ರಾಶಿಯಲ್ಲಿ ಜನನಾಗಿದ್ದೀರಿ. ಈಗ ಪ್ರೆಸೆಂಟ್ ಗುರು ಮಹಾರ್ದಶೆ ನಡೀತಾ ಇದೆ. ಈಗ ತಾನೇ ವ್ಯಾಸಂಗಗಳನ್ನೆಲ್ಲ ಸ್ವಲ್ಪ ವಿದ್ಯೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಯ್ತಾ ಅಂತ ನಿಮಗೆ, ಅಥವಾ ಅದು ಅಡಚಣೆ ಆಯ್ತಾ ಅಂತ? ವಿದ್ಯೆಯಾಗಿ ನಾನು AC ಮೆಕ್ಯಾನಿಕ್ ಮಾಡ್ತಿದ್ದೇನೆ. ಅದೇ ಅದೇ, ಸರಿ ಸರಿ. ಈಗ ನಿಮಗೆ ನಡೆಯುವಂತಹ ದಶಾಕಾಲ ಗುರು ಮಹಾರ್ದಶೆ ಪ್ರಾರಂಭ ಆಗಿದೆ. 19/7/2020ರಿಂದ 19/7/2036 ನಿಮ್ಮ ಹೆಸರೇನಂದ್ರಿ? ಮನೀಷ್ ಅಂತ. ಮನೀಶ್, ನಿಮ್ಮ ಜಾತಕದಲ್ಲಿ ಗುರು ಮಕರ ರಾಶಿಯಲ್ಲಿದ್ದಾನೆ. ನೀಚ ಅಂತ ತಿಳ್ಕೊಳ್ಬೇಡಿ, ನೀಚ ರಾಶಿಯಲ್ಲಿದ್ದಾನೆ ಅಷ್ಟೇ. ಹಾಗಾಗಿ ಈ ಗುರು ಮಹಾರ್ದಶೆಯಲ್ಲಿ ನಿಮ್ಮ ಜನನ ಲಗ್ನದಿಂದ ಅವನು ಸಪ್ತಮ ಭಾವ ಭಾಗ್ಯಾಧಿಪತಿಯಾಗಿ ಸಪ್ತಮದಲ್ಲಿ ನೀಚ. ಹಾಗಾದರೆ ನಿಮ್ಮಲ್ಲಿ ನಿಷ್ಠೆ ಇರುತ್ತೆ, ನಿಮ್ಮಲ್ಲಿ ಸಿನ್ಸಿಯರ್ ಆದ ವರ್ಕ್ ಮಾಡುವಂಥ ಗುಣ ಇರುತ್ತೆ, ಮತ್ತು ಪ್ರಯತ್ನ ಇರುತ್ತೆ, ಗ್ರೋತ್ ಇರುವುದಿಲ್ಲ, ಅಭಿವೃದ್ಧಿ. ದಿನದಿಂದ ದಿನಕ್ಕೆ ಅಭಿವೃದ್ಧಿಯ ಫಲಗಳು ನಿಧಾನಗತಿಯಾಗಿರುತ್ತೆ. ಏನಂತೀರಾ? ಹೌದು, ಅದಕ್ಕೆ ಏನಾದ್ರು ಪರಿಹಾರ? ಇದು AC-ಯನ್ನು ನೀವು ಸ್ವಂತ ಹೆಸರಿನಲ್ಲೇ ನಿಮ್ಮದೇ ಸ್ವಂತ ಸಂಸ್ಥೆ ಅಂತ ಮಾಡಿದ್ದೀರಾ? ಇಲ್ಲ ಸರ್, ದುಡಿತಿದ್ದೇನೆ ಕಂಪನಿಯಲ್ಲಿ. ದುಡಿತಿದ್ದೀರಾ? ಓಕೆ. ಈಗ ನೀವು ಈಗಿನ ವೃಷಭ ರಾಶಿಗೆ ಪ್ರೆಸೆಂಟ್ ನಾಡಿದ್ದು ನವೆಂಬರ್ ತಿಂಗಳ ನಂತರ ನಿಮಗೆ ಇದ್ದ ಸ್ಥಳವನ್ನು ಬದಲಾಯಿಸಬೇಕು ಅಂತ ಹೇಳುವ ಭಾವನೆ ಉಂಟಾಗಬಹುದು. 2022 ಜೂನ್ ತಿಂಗಳ ಒಳಗೆ. ಆ ಸಂದರ್ಭದಲ್ಲಿ ಆಲೋಚನೆ ಮಾಡಿ. ಯಾಕೆ ಅಂತ ಹೇಳಿದರೆ, ನಿಮಗೆ ಇಲ್ಲಿ ಶನಿಯು ಸ್ಥಾನಪಲ್ಲಟವನ್ನು ಮಾಡುವಾಗ ನೀವು ಉದ್ಯೋಗ ಮಾಡುವ ಸ್ಥಳವನ್ನು ಬದಲಾಯಿಸಿಕೊಳ್ಳುವ ಸಾಧ್ಯತೆಗಳು ಉಂಟಾಗುತ್ತೆ. ಇನ್ನೊಂದೇನು ಅಂತ ಹೇಳಿದರೆ, ಈ ಸಂದರ್ಭದಲ್ಲಿ ಯಾರಾದರೂ ಪಾಲುದಾರರಾಗಿ ನನ್ನೊಟ್ಟಿಗೆ ಕೆಲಸಕ್ಕೆ ಬರ್ತೀಯಾ ಅಂತ ಕೇಳುವ ಸಾಧ್ಯತೆಯೂ ಇದೆ. ಆ ಸಂದರ್ಭದಲ್ಲಿ ಮರೆಯದೆ ನಮಗೆ ಕರೆ ಮಾಡಿ. ಆ ರೀತಿ ಇದ್ದರೆ ನೀವೇ ಯಜಮಾನನಾಗುವುದಲ್ಲ, ಪಾಲುದಾರಿಕೆಯಲ್ಲಿ ಮಾಡುವ ವ್ಯವಹಾರವನ್ನು ನೀವು ಖಂಡಿತವಾಗಿ ಮಾಡಬಹುದು. ಯಾಕೆ ಅಂತ ಹೇಳಿದರೆ, ಈಗ ನೋಡಿ, ನೀವು ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದೀರಾ. ತಿಂಗಳ ಸಂಬಳವೋ ದಿನದ ಸಂಬಳವೋ ಏನೋ ಇದೆ. ಏನಿದ್ರೂ ಸಹ ನಿಮಗೆ ಒಂದು ವಿಚಿತ್ರ ಬದಲಾವಣೆ ಆಗುತ್ತೆ ಅಂತ ನಮಗೆ ಹೇಳಲಿಕ್ಕೆ ಆಗುವುದೇ ಇಲ್ಲ. ಒಂದು ಕಡೆಯಿಂದ ಒಬ್ಬ 800 ರೂಪಾಯಿ ಕೊಡ್ತಾ ಇದ್ರೆ ಅಥವಾ 900 ರೂಪಾಯಿ ದಿನಕ್ಕೆ ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಹೋಗುವಾಗ ಒಂದು 100 ರೂಪಾಯಿ ಜಾಸ್ತಿ ಸಿಗಬಹುದು ಅಲ್ವಾ? ಅದಕ್ಕಿಂತ ನಿಮಗೆ 2000 ಸಿಗುತ್ತೆ ಅಂತ ಹೇಳಲಿಕ್ಕೆ ಏನಾದರೂ ಆಗುತ್ತಾ? ಇಲ್ಲ. ಅದರಿಂದ ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಬೇಕು ಅಂದರೆ ನೀವು ಶ್ರಮ ಪಡುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿದೆ, ಸಿನ್ಸಿಯರ್ ಆಗಿ ಕೆಲಸ ಮಾಡುವ ಗುಣವೂ ನಿಮ್ಮಲ್ಲಿದೆ.
ಮತ್ತೆ ಭಯ, ಭಕ್ತಿ, ಅಂತಃಕರುಣೆ ಇದೂ ಸಹ ನಿಮ್ಮ ಜಾತಕದಲ್ಲಿ ನನಗೆ ಎದ್ದು ಕಾಣಿಸ್ತಾ ಇದೆ. ಹಾಗಾಗಿ ಯಾವುದೇ ನಿಷ್ಠೆಯಲ್ಲಿ ನಿಮ್ಮನ್ನು ದೂಷಿಸುವಂತಿಲ್ಲ. ಆ ಒಂದು ಗುಣ ಇರುವವರಿಗೆ ಅವರು ಏನಾದರೂ ಇನ್ನೊಬ್ಬರ ಒಟ್ಟಿಗೆ ನಿಮ್ಮದೇ ಹೆಸರಿನಲ್ಲಿ ಮಾಡುವುದು ಅಂದರೆ ನಿಮಗೆ ಭಾಗ್ಯಾಧಿಪತಿಗೆ ಬಲಹೀನತೆ ಇದೆ. ಅಂದರೆ ನಿಮ್ಮ ಅಭಿವೃದ್ಧಿ ನಿಮಗೆ ನಿಧಾನಗತಿ ಆಗುವಂಥ ಯೋಗವನ್ನು ಕೊಡುವ ಗ್ರಹ. ಅದರಿಂದ ನೀವು 2022ರಲ್ಲಿ ಯಾರಾದರೂ ಒಟ್ಟಿಗೆ ಪಾಲುದಾರರಾಗಿ ವ್ಯವಹಾರ ಮಾಡಿ, ಆವಾಗ ನಿಮ್ಮ ಶ್ರಮಕ್ಕೆ ಅನುಗುಣವಾದಷ್ಟು ಸಂಪತ್ತುಗಳು ನಿಮ್ಮ ಪಾಲಿಗೆ ಬರಲಿಕ್ಕೆ ಶುರು ಆಗುತ್ತೆ. ಆವಾಗ ನಾನು ಹೇಳ್ಬೋದು, ನೀವು 1,000 ತಿಂಗಳಿಗೆ ದುಡಿತಾ ಇದ್ದೀರಣ್ಣ, ಈಗ ತಿಂಗಳಿಗೆ 2,000 ಸಿಗ್ತಾ ಇದೆ. ಅದು ಬದಲಾವಣೆಯ ಮಾರ್ಗದರ್ಶನವನ್ನು ಕೊಡುವ ನಿಯಮ. ನೀವು ಆ ಕೆಲಸದ ಜಾಗ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಸೇರಿ ಅಂದರೆ ಅದು ದೊಡ್ಡ ಜೀವನದ ಅಭಿವೃದ್ಧಿ ಅಂತ ಅದಕ್ಕೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಏನಂತೀರಿ ಅಂತ ಬೇಡ ನನಗೆ, ಅಂತೂ ಇದು ಸತ್ಯ. ಅದರಿಂದಾಗಿ ನಾನು ಹೇಳೋದು 2022 ಜನವರಿಯ ನಂತರ ದಿನದಲ್ಲಿ ಬದಲಾವಣೆ ಮಾಡಿ, ನಿಮ್ಮ ಕಮ್ಯುನಿಟಿಯಲ್ಲಿ ಯಾರಾದರೂ ಒಂದು ಜಗದ್ಗುರುಗಳಿದ್ದರೆ ಅಲ್ಲಿ ಹೋಗಿ ಏನಾದರೂ ಒಂದು ಸೇವೆ ಮಾಡಿ. ಒಂದು ರಜಾ ಇರುವ ದಿನ, ರಜಾ ಏನು ಬೇಕಾದರೂ ಇರಲಿ, ಮಠ ಇರ್ಬೋದು, ಮಹಾವಿಷ್ಣುವಿನ ದೇವಾಲಯ ಇರ್ಬೋದು, ಮಹಾಗಣಪತಿಯ ಕ್ಷೇತ್ರ, ದುರ್ಗಾ ಕ್ಷೇತ್ರ ಯಾವುದೇ ಇರ್ಬೋದು, ಮನೆಯ ಪಕ್ಕದಲ್ಲಿ ಯಾವುದಾದ್ರೂ ಅಂತಹ ಹತ್ತಿರದಲ್ಲಿರುವಂತಹ ಕ್ಷೇತ್ರದಲ್ಲಿ ಹೋಗಿ ದೇವರ ಚಾಕರಿ ಸೇವೆಯನ್ನು ಮಾಡುವುದು. ಏನು ಸೇವೆ? ನೆಲಗುಡಿಸ್ಬೋದು, ಶುದ್ಧೀಕರಣ ಮಾಡಬಹುದು, ಅಥವಾ ಅಲ್ಲಿ ಬರುವಂಥವರಿಗೆ ನಿಮ್ಮಿಂದ ಆಗುವಂತಹ ಹಣದ ಸಹಾಯ ಅಲ್ಲ, ನಿಮ್ಮಿಂದ ಆಗುವಂತಹ ಕ್ಷೇತ್ರಕ್ಕೆ ಬೇಕಾದ ಕೆಲಸಗಳನ್ನು ಮಾಡುವುದು. ಇಂತಹ ಒಂದು ದೇವತಾ ಸೇವೆಯಲ್ಲಿ ನಿಮ್ಮನ್ನು ನೀವು ತರಿಸಿಕೊಂಡ್ರೆ ಅದೇ ನಿಮ್ಮ ಜಾತಕಕ್ಕೆ ಪುಣ್ಯತಮವಾದ ಫಲವನ್ನು ಕೊಡುತ್ತೆ. 2022ರಲ್ಲಿ ಒಳ್ಳೆಯದಾಗ್ತೀರಾ. ಇದನ್ನು ಚಾಚು ತಪ್ಪದೆ ಪಾಲನೆ ಮಾಡಿ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮನೀಶ್ ಅವರೇ. ವೀಕ್ಷಕರೇ, ಜ್ಯೋತಿಷಲೋಕ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಜ್ಯೋತಿಷಲೋಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ವೀಕ್ಷಕರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಜ್ಯೋತಿಷ್ಯ ಸಂಬಂಧಿ, ಭವಿಷ್ಯ ಸಂಬಂಧಿ ನಿಮ್ಮ ಪ್ರಶ್ನೆಗಳಿಗೆ ಶ್ರೀ ಉಮೇಶ್ ಆಚಾರ್ಯ ಗುರೂಜಿ ಅವರು ನಮ್ಮ ಈ ನೇರ ಪ್ರಸಾರ ಕಾರ್ಯಕ್ರಮದ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಲಿದ್ದಾರೆ. ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನಲ್ಲಿ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ಹೇಳ್ತೇನೆ, 6362394010 6362394010 ಈ ಸಂಖ್ಯೆಗೆ ಕರೆ ಮಾಡಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಉಮೇಶ್ ಆಚಾರ್ಯ ಗುರೂಜಿಯವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಲಿದ್ದಾರೆ. ಅದೇ ರೀತಿ ಶ್ರೀಯುತ ಉಮೇಶ್ ಆಚಾರ್ಯ ಗುರೂಜಿಯವರು ಬೆಂಗಳೂರಿನ ನಾಯಂಡಹಳ್ಳಿಯ ಶ್ರೀ ವಿನಾಯಕ ಲೇಔಟ್ನ ಶ್ರೀ ವಿನಾಯಕ ದೇವಸ್ಥಾನದ ಧರ್ಮಾಧಿಕಾರಿಗಳು ಆಗಿದ್ದಾರೆ. ಆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ಕೂಡ ಕೈಗೆತ್ತಿಕೊಂಡು ಅಲ್ಲಿನ ಜನರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಅದೇ ರೀತಿ ಅವರು ಬೆಂಗಳೂರಿಗೆ ಭೇಟಿ ನೀಡಿದಂತಹ ಸಂದರ್ಭ, ಅಲ್ಲಿ ಗಳಿಸಿದಂತಹ ಹಣ ಅದನ್ನು ಅವರು ಮನೆಗೆ ತಗೊಂಡು ಬರೋದಿಲ್ಲ, ಅಲ್ಲಿಯೇ ಕಲಿಯುವಂತಹ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ವಿನಿಯೋಗವನ್ನು ಮಾಡ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಅವರು ಅಲ್ಲಿ ಹಮ್ಮಿಕೊಂಡಿದ್ದಾರೆ. ಅದೆಷ್ಟೋ ಬಡ ವಿದ್ಯಾರ್ಥಿಗಳು ಇವರು ನೀಡುವ ಸ್ಕಾಲರ್ಶಿಪ್ಪನ್ನು ಬಳಸ್ಕೊಂಡು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಉನ್ನತಿಯೆಡೆಗೆ ಸಾಗ್ತಾ ಇದ್ದಾರೆ ಅಂತ ಹೇಳ್ತಾ ಮುಂದಿನ ಕರೆಯನ್ನು ಸ್ವೀಕರಿಸೋಣ. ಹಲೋ, ಕರೆ ಇಲ್ಲ. ಅದರ ಜೊತೆಗೆ ಗುರೂಜಿಯವರು ನಿಮಗೆ ಬೇಕಾದಂತಹ ಅದೃಷ್ಟದ ಹರಳುಗಳು, ಅಂದರೆ ನಿಮ್ಮ ಜಾತಕ ಸಂಬಂಧಿ ಹರಳುಗಳನ್ನು, ಅದು ಕೂಡ ಪ್ರಮಾಣೀಕೃತ ಹರಳುಗಳನ್ನು ನಿಮಗೆ ಒದಗಿಸಿಕೊಡ್ಲ ಇದ್ದಾರೆ. ನೀವು ಹೋಗಿ ಉಮೇಶ್ ಆಚಾರ್ಯ ಗುರೂಜಿಯವರನ್ನು ಭೇಟಿಯಾಗಿ ನಿಮ್ಮ ಜನ್ಮ ನಕ್ಷತ್ರ ರಾಶಿಗೆ ಸಂಬಂಧಪಟ್ಟಂತಹ ಹರಳುಗಳನ್ನು ಖರೀದಿಸಬಹುದು. ಉತ್ತಮ ಗುಣಮಟ್ಟದ ಹರಳುಗಳನ್ನು ಇವರು ಒದಗಿಸಿಕೊಡ್ಲಿಕ್ಕಿದ್ದಾರೆ. ಹಲೋ ಹಲೋ, ನಮ್ಮ ಹುಡುಗನ ಮದುವೆ ವಿಷಯ ಕೇಳಬೇಕಿತ್ತು, ಹೇಳ್ತಾರಾ? ಸರಿ, ಹೆಸರು ಹೇಳ್ತೀರಾ? ರಾಜೇಶ್ ಶೆಟ್ಟಿ. ರಾಜೇಶ್ ಶೆಟ್ಟಿ. ಜನ್ಮ ದಿನಾಂಕ, ಇಸ್ವಿ ಮತ್ತೆ ತಿಂಗಳನ್ನ ತಿಳಿಸ್ತೀರಾ? ಒಂದು ಸೆಪ್ಟೆಂಬರ್ 25ಕ್ಕೆ. 25/8. ಇಸ್ವಿ ತಿಳಿಸಿ. 25ಕ್ಕೆ ಹುಟ್ಟಿದ್ದು. ಸರಿ, ಇಸ್ವಿ ತಿಳಿಸ್ತೀರಾ? ಇಸ್ವಿ 90. 1990. ಟೈಮ್ ನೆನಪಿದೆಯಾ, ಗೊತ್ತಿದೆಯಾ? 9:30ಗೆ ಮೇಡಮ್.
ಬೆಳಗ್ಗೆ 9:30ನಾ? ಬೆಳಗ್ಗೆ 9:30ಗೆ. ಸರಿ. ಸ್ಥಳ ಹಾಸನದಲ್ಲಿ ಹುಟ್ಟಿದ್ದು. ಹಾಸನನಾ? ಹುಡುಗಿ ಉಡುಪಿದು ಒಂದು ಹುಡುಗಿ ಸೆಟ್ ಆಗಿದೆ. ಸರಿ ಅವ್ರ ಮನೆಗೆ ಯಾವಾಗ ಹೋಗ್ಬೋದು ಮಾತುಕತೆ ಆಡ್ಲಿಕ್ಕೆ ಅಂತ. ಸರಿ. ಹುಡುಗಿ ಹೆಸರು ಬಂದು ದೀಕ್ಷಾ ಅಂತ. ಹ್ಮ್ ಮಕ ನಕ್ಷತ್ರ, ಸಿಂಹ ರಾಶಿ. ಸರಿ 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 25/9/1990. ಹಾ ಹೌದು. ಈ ಮಗುವಿನದ್ದು ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಹಾ ಸರಿ. ಹಾ ಹಾ ಈಗ ನಡೀತಾ ಇರುವಂತಹ ದಶಾಕಾಲ ಶುಕ್ರ ಮಹಾರ್ದಶ ನಡೀತಾ ಇದೆ. 15/1/2034 ಈಗ ಶುಕ್ರದಶ ರಾಹು ಭುಕ್ತಿ ನಡೀತಾ ಇದೆ. ಇದು 16/3/2024 ಈಗ ಮದುವೆಯ ಬಗ್ಗೆ ನೇರವಾಗಿ ಕೇಳಿದ್ದೀರಾ. ಈಗ ಮದುವೆ ಅಂತ ಹೇಳಿದರೆ ಲಗ್ನಾತ್ ಚತುರ್ಥ ಸ್ಥಾನದಲ್ಲಿ ಈಗ 4ನೇ ಭಾವದಲ್ಲಿರುವಂತಹ ರಾಹು, ಶುಕ್ರನು ಏಕಾದಶದಲ್ಲಿರುವ ಶುಕ್ರ. ಏಕಾದಶ ಅಂತ ಹೇಳಿದರೆ ಲಾಭ ಅಂತ, ಪಡೆದುಕೊಳ್ಳುವಿಕೆ. ಹಾಗಾದರೆ ಇಲ್ಲಿ ವಿವಾಹ ಯೋಗವನ್ನು ಇವರು ಪಡೆದುಕೊಳ್ಳುತ್ತಾರೆ. ಹಾಗಾದರೆ ಯಾವಾಗ ಇವರ ವಿವಾಹದ ಬಗ್ಗೆ ಆ ಹುಡುಗಿಯನ್ನು ನೀವು ಹೆಸರು ಹೇಳಿದ್ದೀರಿ, ಹೆಸರಿನಿಂದ ಹುಡುಗಿ ಮತ್ತು ಹುಡುಗರ ಮೇಳಾಮೇಳಿಯನ್ನು ನೋಡುವಂಥ ಕ್ರಮ ಅಲ್ಲ. ಅವರದ್ದು ಜಾತಕ ಇವರದ್ದು ಜಾತಕವನ್ನು ಪರಾಮರ್ಶೆ ಮಾಡಿ ಸಾಲಾವಳಿಯನ್ನು ನಿರ್ಧಾರ ಮಾಡಿ ಕುಜದೋಷಾದಿಗಳ ಬಗ್ಗೆ ತಿಳಿದು ಆ ನಂತರ ವಿವಾಹಕ್ಕೆ ಹೆಜ್ಜೆ ಇಡಬೇಕು. ಯಾಕೆ ಅಂತ ಹೇಳಿದರೆ ಈ ಮಗುವಿಗೆ ಸ್ವಲ್ಪ ಕುಜದೋಷದ ಬಲ ಇದೆ. ಲಗ್ನಾಷ್ಟಮ ರಾಶಿಯಲ್ಲಿ ಕುಜನಿರುವುದರಿಂದ ಹುಡುಗಿಗೆ ಸ್ವಲ್ಪ ಕುಜದೋಷ ಇರುವಂತಹ ಹುಡುಗಿಯನ್ನೇ ವಿವಾಹ ಆಗಬೇಕು. ಇನ್ನು ಈ ಮಗುವಿಗೆ ಈಗ ಪ್ರೆಸೆಂಟ್ ಇದೇ ಬರುವ ತಿಂಗಳ ಒಳಗೆ ನಿರ್ಧಾರ ಮಾಡಿಕೊಳ್ಳುವ ವಿವಾಹದ ಹುಡುಗಿಯನ್ನು ನೋಡಿ ನಿರ್ಧಾರ ಆಗುವ ಯೋಗವೂ 99% ಇದರಲ್ಲಿ ಇದೆ. ಅದರಿಂದ 2022ನೇ ಇಸ್ವಿಯಲ್ಲಿ ಈ ಮಗುವಿಗೆ ವಿವಾಹ ಯೋಗ ಆಗುತ್ತೆ. ಇನ್ನು ಹುಡುಗನ ಜಾತಕದಲ್ಲಿ ಗುರುಬಲವನ್ನು ನೋಡಿ ಮದುವೆ ಮಾಡುವಂತಿಲ್ಲ. ಹುಡುಗಿಯ ಜಾತಕಕ್ಕೆ, ಹುಡುಗಿಯ ನಕ್ಷತ್ರಕ್ಕೆ ಅನುಗುಣವಾಗಿ ಗೋಚಾರದಲ್ಲಿ ಗುರು ಶುಭಾವಸ್ಥೆಯಲ್ಲಿ ಸಂಚರಿಸಬೇಕು. ಆ ಒಂದು ಗುರು ಅನುಕೂಲದಲ್ಲಿರುವ ಯೋಗವ ಹುಡುಗಿಗಿದ್ದರೆ ಆ ಸಂದರ್ಭದಲ್ಲಿ ವಿವಾಹವನ್ನು ಮಾಡ್ಬೋದು. ಅದರಿಂದ ಈಗ ಯೋಗ ಕೂಡಿ ಬಂದಿದೆ. ಈಗ ಹೆಜ್ಜೆ ಇಡಿ. ಇದೇ 2 ತಿಂಗಳಲ್ಲಿ ನಿರ್ಧಾರ ಮಾಡಿ. ಈಗ ಶ್ರಾವಣ ಮಾಸ ಒಳ್ಳೆಯ ಸಮಯ ಬಂದಿದೆ. ಆಷಾಢದಲ್ಲಿ ಹುಡುಗಿಯನ್ನು ನೋಡುವುದು ಕೆಲವರ ಅಭಿಪ್ರಾಯದಲ್ಲಿ ಅದು ಬೇಡ ಅಂತಿರುತ್ತೆ. ಆದರೆ ಕೆಲವರು ಆಷಾಢದಲ್ಲಿ ಮದುವೆ ಆಗುವಂಥ ನಿಯಮವನ್ನು ಇಟ್ಟುಕೊಳ್ಳುವವರು ಇರ್ತಾರೆ. ಅದರಿಂದ ಅದು ಯಾವುದು ಏನೂ ಇರಲಿ, ಈಗ ಒಳ್ಳೆಯ ಸಮಯ ಇದೆ. ಹೆಜ್ಜೆ ಇಟ್ಟು ಮುಂದುವರಿಸಿ. ದೇವರು ಒಳ್ಳೇದು ಮಾಡ್ತಾನೆ. ನಮಸ್ಕಾರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಕರೆ ಇದೆ. ಹಲೋ ಹಲೋ ಹೇಳಿ. ಹಲೋ ನಮಸ್ತೆ. ನಾನು ಮುಖದಿಂದ. ಸರಿ, ನಿಮ್ಮ ಹೆಸರು? ನನ್ನ ಹೆಸರು ರಂಜಿತಾ ಅಂತ. ಯಾರ ಬಗ್ಗೆ ಕೇಳಲಿಕ್ಕಿತ್ತು? ನನ್ನ ತಮ್ಮನ ಬಗ್ಗೆ ಕೇಳಲಿಕ್ಕಿತ್ತು. ತಮ್ಮನ ಹೆಸರು ತಿಳಿಸ್ತೀರಾ? ಹೆಸರು ತಿಲಕ್. ಸರಿ, ಅವರ ಜನ್ಮ ದಿನಾಂಕ, ಇಸ್ವಿ ಮತ್ತೆ ತಿಂಗಳು ತಿಳಿಸಿ. 23/6/1991. 91. ಹುಟ್ಟಿದ ಸಮಯ? 9:55. ಬೆಳಗ್ಗೆನ ರಾತ್ರಿ? ಬೆಳಿಗ್ಗೆ 9:55 ಬೆಳಿಗ್ಗೆ. ಸರಿ, ಸ್ಥಳ? ಸ್ಥಳ ಹುಟ್ಟಿದ್ದು ಮುಲ್ಕಿಯಲ್ಲಿ. ಮುಲ್ಕಿ. ಸರಿ, ಯಾವ ವಿಷಯದ ಬಗ್ಗೆ ಕೇಳಲಿಕ್ಕಿತ್ತು? ಒಂದು ಕೆಲಸ ಮತ್ತೆ ಭವಿಷ್ಯದ ಬಗ್ಗೆ. ನಮಸ್ತೆ. ಸರಿ ಅಮ್ಮ, ನಮಸ್ಕಾರ. ನಮಸ್ಕಾರ. ವಿಶಾಖ ನಕ್ಷತ್ರ ತುಲಾ ರಾಶಿಯಲ್ಲಿ ನಿಮ್ಮ ಮಗು ಜನನಾಗಿದ್ದಾರೆ. ತಮ್ಮನ? ಓಕೆ, ಆಗಲಿ. ನಿಮ್ಮ ಸಹೋದರ ಜನನಾಗಿದ್ದಾರೆ. ಒಳ್ಳೆಯ ದಿನವೇ ಕೇಳಿದ್ದೀರಿ. ಇವತ್ತು ನಮ್ಮ ರಕ್ಷಾಬಂಧನದ ದಿನ. ತಮ್ಮನ ಶ್ರೇಯಸ್ಸನ್ನು, ಅಕ್ಕನ ಸಹೋದರ ಭ್ರಾತೃ ಸಾಂಕೇತಿಕವಾದ ಆತ್ಮೀಯತೆ ಮತ್ತು ಶ್ರೇಯಸ್ಸನ್ನು ಬಯಸುವಂತಹ ಅದ್ಭುತವಾದ ಸಮಯ. ಖಂಡಿತವಾಗಿಯೂ ನಿಮ್ಮ ತಮ್ಮನಿಗೆ ಒಳ್ಳೆಯ ಭವಿಷ್ಯತ್ತಿನ ಬದಲಾವಣೆ ಇದೆ. ಈಗಾಗಲೇ ಅವರಿಗೆ 30 ವರ್ಷ. ಮದುವೆ ಆಗಿದೆ ಅಂತ ಹೇಳಿದಿರಾ? ಇಲ್ಲ, ಮದುವೆ ಆಗಲಿಲ್ಲ. ಓಕೆ. ವಿವಾಹ ನಂತರ ಇವರಿಗೆ ಸೌಭಾಗ್ಯ ಯೋಗಗಳು ಉಂಟಾಗುತ್ತೆ ಅಂತ ಹೇಳ್ತೇನೆ, ಒಂದು ಮಾತು. ಇನ್ನೊಂದು, ಇವರಿಗೆ ಈಗ ನಡೀತಾ ಇರುವಂತಹ ದಶಾಕಾಲ ಬುಧ ಮಹಾರ್ದಶ ನಡೀತಾ ಇದೆ. ಏನಾದ್ರು ಜನ್ಮಸ್ಥಳದಿಂದ ದೂರವಾಗಿದ್ದು ವ್ಯವಹಾರ ಮಾಡ್ತಾ ಇದ್ದಾರೆ ಇವರು?
ಇಲ್ಲ ಇಲ್ಲ, ಇಲ್ಲಿ ಹತ್ತಿರದಲ್ಲೇ ಇದ್ದಾರೆ. ಅದು ಯಾವ್ದು ಅವನಿಗೆ ಸರಿ ಆಗ್ತಾ ಇಲ್ಲ ಕೆಲಸದ ಬಗ್ಗೆ ಸರಿ. ಅಥವಾ ಯಾವ್ದು? ಸರಿ, ನಾಡಿದ್ದು ನವೆಂಬರ್ ತಿಂಗಳ ನಂತರ, ಸರಿ ನೆನ್ಪಿಟ್ಕೊಳ್ಳಿ, ನಾಡಿದ್ದು ನವೆಂಬರ್ 26ರ ನಂತರ ಇವರ ಅದೃಷ್ಟಕ್ಕೆ ಹೊಸ ತಿರುವು ಪ್ರಾರಂಭ ಆಗುತ್ತೆ. ಬುಧ ಮಹಾರ್ದಶಾ ಕಾಲ ಈಗ ಪ್ರೆಸೆಂಟ್ ರನ್ನಿಂಗ್ ನಡೀತಾ ಇದೆ. ಈ ಬುಧ ದಶೆಯಲ್ಲಿ ಇವರಿಗೆ ಪ್ರಾರಂಭವಾದದಷ್ಟೇ, ಯಾವುದೇ ದಶಾಕಾಲಗಳು ಪ್ರಾರಂಭವಾದ ತಕ್ಷಣ ಮತ್ತು ಅಂತಿಮದಲ್ಲಿ ಅದು ಒಳ್ಳೆಯ ಫಲ ನಮಗೆ ತಕ್ಷಣ ಬಂದು ಬಿಡುತ್ತೆ ಅಂತ ಹೇಳಲಿಕ್ಕಿಲ್ಲ. ಆ ಗ್ರಹಗಳಿಗೆ ಸ್ಥಾನಬಲ ಮತ್ತು ದಶಾಭುಕ್ತಿ ಬಲ, ಗೋಚಾರದಲ್ಲಿ ದೇವರ ದಯ ಅನುಕೂಲಗಳು ಪ್ರಾರಂಭವಾದಾಗ ಅವರ ಅದೃಷ್ಟದ ಫಲವನ್ನು ಕೊಡುವ ಗ್ರಹಗಳ ಬದಲಾವಣೆಯ ಯೋಗಗಳು ಉಂಟಾಗುತ್ತೆ. ಹಾಗಾಗಿ ನವೆಂಬರ್ 26 ತಾರೀಕು ದಾಟಿದ ತಕ್ಷಣ ಇವರಿಗೆ ಹೊಸ ಬದಲಾವಣೆ ವ್ಯವಹಾರದಲ್ಲಿ ಪ್ರಾರಂಭ ಆಗುತ್ತೆ. 2021 ನವೆಂಬರ್ ನಂತರ 2022 ನವೆಂಬರ್ ಅಥವಾ ಡಿಸೆಂಬರ್ ಜನವರಿಯ ಒಳಗೆ ಇವರಿಗೆ ಮಂಗಳ ಕೆಲಸ, ವಿವಾಹ ಕೆಲಸದ ಬಗ್ಗೆ ಪ್ರಯತ್ನ ಮಾಡಿದರೂ ಅದು ಫಲಕಾರಿ ಆಗುತ್ತೆ. ವಿವಾಹ ನಂತರ ಇವರಿಗೆ ಒಳ್ಳೆಯ ಜೀವನದ ಬದಲಾವಣೆಗಳು ಉಂಟಾಗುವ ಎಲ್ಲ ಲಕ್ಷಣ ಅದರಲ್ಲಿ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ, ನೀವು ಈ ಮಗುವಿನ ವಿಷಯ, ಈ ನಿಮ್ಮ ತಮ್ಮನ ವಿಷಯದಲ್ಲಿ ಚಿಂತೆ ಮಾಡಬೇಡಿ. ಕರ್ಕಾಟಕ ಲಗ್ನವಾಗಿದ್ದು ಲಗ್ನದಲ್ಲಿಯೇ ಗುರು ಇರುವುದರಿಂದ ಇವರಿಗೆ ಯಾವುದೇ ಇತರ ಅತೃಪ್ತ ದೋಷಗಳಿದ್ದರೂ ಲಕ್ಷ ದೋಷಗಳನ್ನು ಹರತಿ ಮಾಡುವಂತಹ, ಕಡಿಮೆಗೊಳಿಸುವಂತಹ ಶಕ್ತಿ ಇರುವುದು ಗುರುವಿನಲ್ಲಿ. ಅದರಿಂದ ಭವಿಷ್ಯತ್ತಿನಲ್ಲಿ ಇವರು ಅದ್ಭುತವಾದ ವ್ಯಕ್ತಿತ್ವವನ್ನು ಗಳಿಸ್ತಾರೆ. ಮತ್ತು ವಿವಾಹ ವಿಚಾರದಲ್ಲಿ ಇವರ ಮನಸ್ಸಿನಲ್ಲಿರುವುದು ಏನು ಅಂತ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರವನ್ನು ಮಾಡಿ, ಏಕಾಏಕಿ ನಿಮ್ಮ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಬೇಡಿ. ನಂತರ ಒಳ್ಳೆಯ ಫಲ ಉಂಟಾಗುತ್ತೆ ಅಂತ ಹೇಳ್ತೇನೆ. ನಮಸ್ಕಾರ. ಅಂದ್ರೆ ಪ್ರೇಮ ವಿವಾಹವಾಗುವ 90%. ಓಹೋ, ಅದೆಲ್ಲವೂ ಕೂಡ ಜಾತಕದಲ್ಲಿಯೇ ತಿಳಿದು ಬರ್ತದೆ. ಖಂಡಿತ ತಿಳಿಲೇಬೇಕು. ನೋಡಿ, ನೀವು ಜಾತಕದಲ್ಲಿ ತಿಳಿಯುವುದು ಅಂತ ಹೇಳ್ತೀರಾ. ಯಾವುದೇ ಒಂದು ಜೀವರಾಶಿಯ, ಮನುಷ್ಯ ಜೀವರಾಶಿಯಲ್ಲಿ ನಡೆಯುವ ಪ್ರತಿ ಕೆಲಸವು ನಾನು ಮಾಡಿದ್ದೇನೆ ಅಂತ ಹೇಳಿದರೆ ಶಾಸ್ತ್ರ ಒಪ್ಪುವುದಿಲ್ಲ. ಶಾಸ್ತ್ರದಲ್ಲಿ ಅವರ ಜಾತಕದಲ್ಲಿರುವ ಗ್ರಹಗಳ ಪ್ರಚೋದನಾ ಕ್ರಿಯೆಯು ಅವರ ದೈನಂದಿನ ಆಕ್ಟಿವಿಟೀಸ್ ಆಗಿರುತ್ತೆ. ಅದು ವ್ಯಕ್ತಿತ್ವ ಇರಬಹುದು, ಸಂಸಾರಿಕ ಇರಬಹುದು, ವ್ಯಾವಹಾರಿಕ ಇರಬಹುದು, ಅವರ ವ್ಯಕ್ತಿತ್ವದಲ್ಲಿರುವಂಥ ಸಾಮಾಜಿಕ ಕಳಕಳಿ, ವಿದ್ಯೆಯ ವಿಚಾರದಲ್ಲಿರ್ಬೋದು, ಅವರ ಬದುಕಿನ ಬದಲಾವಣೆ ಮಾಡಿಕೊಳ್ಳುವ ಶಕ್ತಿ ಇರ್ಬೋದು. ಇದೆಲ್ಲವೂ ನನ್ನಿಂದ ಅಂತ ಹೇಳಿದರೆ ಇದು ಯಾವುದೂ ಅಲ್ಲ ಅಂತ ಹೇಳ್ತೀವಿ ನಾವು. ಇಲ್ಲಿ ಡೈರೆಕ್ಟರ್, ಪ್ರೊಡ್ಯೂಸರ್ ಜಾತಕದಲ್ಲಿ ಇರ್ತಾರೆ, ನಾವು ಒಂದು ಆ್ಯಕ್ಟರ್ ಅಂತ ಹೇಳ್ಬೋದು. ನಿಮಿತ್ತ ಮಾತ್ರ. ಹೌದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಸರಿಯಾದ ಜನ್ಮ ದಿನಾಂಕ, ಸ್ಥಳ ಮತ್ತು ಇಸ್ವಿಯನ್ನು ತಿಳಿಸಿ, ಅದರ ಜೊತೆಗೆ ಕರೆ ಮಾಡುವಾಗ ನಿಮ್ಮ ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ. ಆಗ ಗುರೂಜಿಯವರು ನಿಮಗೆ ತಿಳಿಸುವಂತಹ ಪರಿಹಾರಗಳು ಸರಿಯಾಗಿ ತಿಳಿಯುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಗುರೂಜಿ, ನಾವಾಗ ಒಂದು 7:30 ಶನಿ, ಇದರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಗುರೂಜಿ. ಅಂದರೆ ಅದು ಹಾಳ ಅಥವಾ ಒಳ್ಳೇದಾ? ಇದರ ಬಗ್ಗೆ ನಾವು ಹೇಳುವುದಾದ್ರೆ ಕರೆ ಇದೆಯಲ್ಲ. ಹೌದು. ಹಲೋ ಹಲೋ, ಹಲೋ, ಹೇಳಿ, ನಿಮ್ಮ ಹೆಸರು ಮತ್ತೆ ಎಲ್ಲಿಂದ? ನನ್ನ ಹೆಸರು ಬಸವರಾಜ್. ಯಾರ ಬಗ್ಗೆ ಕೇಳಲಿಕ್ಕಿತ್ತು? ನನ್ನ ಬಗ್ಗೆನೆ. ಸರಿ, ನಿಮ್ಮ ಜನ್ಮ ದಿನಾಂಕ, ಇಸ್ವಿ, ತಿಂಗಳು ತಿಳಿಸಿ. 22 22 5 5 1985. 1985. ಸಮಯ ರಾತ್ರಿ 10 ಗಂಟೆಗೆ. ರಾತ್ರಿ 10 ಗಂಟೆಗ? ಸರಿ, ಸ್ಥಳ ತಿಳಿಸ್ಬೋದಾ? ಮಂಗಳೂರು. ಮಂಗಳೂರಲ್ಲಿ. ಯಾವ ಬಗ್ಗೆ ಕೇಳಲಿಕ್ಕಿತ್ತು ಸರ್ ನಿಮ್ಮದು ವಿಷಯ? ಇಲ್ಲ, ನನ್ನ ಬಗ್ಗೆನೆ. ಅದೇ, ಯಾವ ಸಮಸ್ಯೆ ಏನಾದರೂ ಇದೆಯಾ? ನಂಗೆ ಇನ್ನು ಮದುವೆ ಎಲ್ಲ ಆಗ್ಲಿಲ್ಲ, ಅದಕ್ಕೆ. ಸರಿ. ಆರ್ದ್ರಾ ನಕ್ಷತ್ರ, ಮಿಥುನ ರಾಶಿಯಲ್ಲಿ ಜನನಾಗಿದ್ದೀರಾ? ಕೇಳಿಸ್ತಾ ಇದೆಯಾ? ಹೌದೌದು. ಆರ್ದ್ರಾ ನಕ್ಷತ್ರ, ಮಿಥುನ ರಾಶಿ. ಈಗಾಗಲೇ 36ನೇ ವರ್ಷದಲ್ಲಿ ವಯಸ್ಸಿನಲ್ಲಿದ್ದೀರಾ. ಹೌದು. ವಿವಾಹ ಆಗಲಿಲ್ಲ ಅಂತ ಹೇಳ್ತಿದ್ದೀರಾ. ಯಾವಾಗ ವಿವಾಹಕ್ಕೆ ಸಂಬಂಧಪಟ್ಟ ನಿರ್ಧಾರವು ಯಾವಾಗ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ. ಈಗ ನಡೀತಾ ಇರುವುದು ಶನಿ ಮಹಾರ್ದಶೆಯಲ್ಲಿ ಬುಧ ಭುಕ್ತಿ ನಡೀತಾ ಇದೆ. ಇಲ್ಲಿ ಶನಿ ಮಹಾರ್ದಶೆ ನಿಮಗೆ
8/1/2035 ಇಸ್ವಿಯವರೆಗಿದೆ. ಈ ಶನಿ ಮಹಾರ್ದಶೆಯಲ್ಲಿ ಪ್ರೆಸೆಂಟ್ ಈಗ ಬರುವ ತಿಂಗಳು 21ರವರೆಗೆ, ಅಂದರೆ ಸೆಪ್ಟೆಂಬರ್ 21ರವರೆಗೆ ಶನಿ ದಶಾ ಬುಧ ಭುಕ್ತಿ ನಡೀತಾ ಇದೆ. ಈಗ ನಿಮ್ಮಲ್ಲಿ ವಿವಾಹ ಆಗಲಿಲ್ಲ ಅಂತ ಹೇಳೋದಕ್ಕಿಂತಲೂ ನೀವು ಸೂಕ್ತ ನಿರ್ಧಾರ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅಥವಾ ವಿವಾಹ ಎಲ್ಲ ಆಗಿ ಹಾಗೆ ಅದು ಮಿಸ್ ಆದಂಥದ್ದು, ತಪ್ಪಿ ಹೋದಂಥ ಲಕ್ಷಣವು ಈ ಜಾತಕದಲ್ಲಿ ಇದೆ. ಒಂದು. ಎರಡನೇದಾಗಿ ಮದುವೆ ಯಾವಾಗ ಇನ್ನು ಅಂತ ಹೇಳಿದರೆ, ಈಗ ಕೇತು ಭುಕ್ತಿಯಲ್ಲಿ ಆಗುವುದಿಲ್ಲ ಅಂತೇನಲ್ಲ, ಅಲ್ಲಿ ಕೆಲವು ನಿರ್ಧಾರಗಳು ಅನಿವಾರ್ಯ ಕಾರಣಗಳಿಂದಾಗಿ ನಿಧಾನಗತಿ ಆಗಬಹುದು ಅಂತ ಒಂದು. ವಿವಾಹ ನಿಮಗೆ ಸಂಭವಿಸುವಂತಹ ಯೋಗ ಈಗ ಈ ಒಂದು ಆರ್ದ್ರಾ ನಕ್ಷತ್ರ ಮಿಥುನ ರಾಶಿಗೆ ಒಳ್ಳೆಯ ದೇವರ ದಯೆ ಇರುವ ಕಾಲ. 2021 ನವೆಂಬರ್ ದಾಟಿದ ಮೇಲೆ ನಿಮಗೆ ಮಂಗಳ ಕೆಲಸ ನೆರವೇರುವ ಪ್ರಯತ್ನಕ್ಕೆ ನೀವು ಹೆಜ್ಜೆ ಇಟ್ಟರೆ ಅಲ್ಲಿ ನಿಮಗೆ ನಿಮ್ಮ ಪಾಲಿಗೆ ವಿವಾಹ ಯೋಗ ಕೂಡಿ ಬರುತ್ತೆ. ಆದರೆ ವಿವಾಹ ಸಪ್ತಮ ಚಂದ್ರ ಇದ್ದರೆ ಒಳ್ಳೆಯ ಹೆಂಡತಿಯ ಕೈ ಹಿಡಿಯುವ ಯೋಗವು ನಿಮಗಿರುತ್ತೆ. ಯಾಕೆ ಸ್ವಲ್ಪ ವೈವಾಹಿಕ ಜೀವನದಲ್ಲಿಯೋ ಅಥವಾ ಏನೋ ಒಂದು ಚಿಕ್ಕ ಅಸಮಾಧಾನದಲ್ಲಿ ಇರುವಂತಹ ಅಸಮಾಧಾನವಾದಂಥದ್ದು, ಅಪರಾಧಿ ಅಲ್ಲದೆ ನಿರಪರಾಧಿಯಾಗಿ ದುಃಖದಲ್ಲಿರುವಂತಹ ಸ್ತ್ರೀಯ ಕೈ ಹಿಡಿಯುವ ಯೋಗ ನಿಮ್ಮ ಜಾತಕದಲ್ಲಿ ಕಾಣಿಸ್ತಾ ಇದೆ. ಅದನ್ನು ನೀವು ಪರಿಶೀಲನೆ ಮತ್ತು ವಿಮರ್ಶೆ ಮಾಡಿ ಅಥವಾ ಅದರ ಬಗ್ಗೆ ತಿಳಿದು ಅನುಭವಕ್ಕೆ ಬಂದಾಗ ಹೇಳಿ. ಈಗ ನಾನು ಹೇಳುವುದು 2021 ನವೆಂಬರ್ ನಂತರ ವಿವಾಹ ಆಗುತ್ತೆ. 1 ವರ್ಷ ಕಾಲ, 1.5 ವರ್ಷ ಕಾಲವೂ ಯೋಗ ಇದೆ. ಚಿಂತೆ ಮಾಡಬೇಡಿ. ವಿವಾಹ ನಂತರವೇ ನಿಮ್ಮ ಜೀವನದಲ್ಲಿ ಹೊಸ ತಿರುವು ಉಂಟಾಗುತ್ತೆ. ನಿಷ್ಠೆ ನಿಮ್ಮಲ್ಲಿದೆ, ದೇವರ ಭಕ್ತಿ ಇದೆ, ಹರಕೆ ಇತ್ಯಾದಿಗಳೆಲ್ಲ ನೀವು ಮಾಡಿಕೊಂಡಾಗಿದೆ. ಇನ್ನು ಪುನಃ ನಾನು ಅದನ್ನೇನು ಹೇಳುವುದಿಲ್ಲ. ನೀವು ಈಗ ಮಾಡಬೇಕಾದದ್ದು 11 ದಿನ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಶಿವ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಮತ್ತು ಶಿವ ದೇವಸ್ಥಾನಕ್ಕೆ ಒಂದು 10 ಸುತ್ತು ಪ್ರದಕ್ಷಿಣೆ ಬಂದು ಪಂಚಾಕ್ಷರಿ ಜಪವನ್ನು ದೇವರ ಯಾವುದಾದ್ರೂ ಎದುರಿನ ಭಾಗದಲ್ಲಿ ಕುಳಿತು ಪಂಚಾಕ್ಷರಿ ಜಪವನ್ನು ಮಾಡಿ. ಏನು ಕೇಳುವ ಅಗತ್ಯ ಇಲ್ಲ, ದೇವರಿಗೆ ಎಲ್ಲವೂ ಗೊತ್ತಿರುತ್ತೆ. ಯಾಕಾಗಿ ನಾವು ಹೋಗ್ತಾ ಇರ್ತೇವೆ, ಏನು ಮಾಡ್ತಾ ಇರ್ತೇವೆ, ಯಾವ ಅಪೇಕ್ಷೆ ಇಟ್ಕೊಂಡಿದ್ದಾನೆ, ಅವನಿಗೆ ಯಾವ ಸಮಯದಲ್ಲಿ ಏನನ್ನು ನಾನು ಅನುಗ್ರಹಿಸಬೇಕು ಅಂತ ಹೇಳಿ ಭಗವಂತನಿಗೆ ಗೊತ್ತಿರುತ್ತೆ. ಆ ನಿಯಮವನ್ನು ಅಳವಡಿಸ್ತಾ ಬನ್ನಿ. ನಂತರ ವಾರಕ್ಕೆ 2 ಸಲ ಶಿವ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ. ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಅಂತ ಹೇಳ್ತೇನೆ. ನಮಸ್ಕಾರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಭವಿಷ್ಯ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ಕಂಡುಕೊಳ್ಬಹುದು ಅಂತ ಹೇಳ್ತಾ ಮುಂದಿನ ಕರೆಯನ್ನು ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಮಂಗಳೂರಿಂದ ಮಾತಾಡೋದು, ಗುರುಜಿ ಹತ್ರ ಮಾತಾಡ್ಬೇಕಿತ್ತು. ಸರಿ, ನಿಮ್ಮ ಹೆಸರು ಮತ್ತೆ ಯಾರ ಬಗ್ಗೆ ಕೇಳಲಿಕ್ಕಿತ್ತು ಅಂತ ತಿಳಿಸಿ. ಹಸ್ಬೆಂಡ್ ಬಗ್ಗೆ ಕೇಳಲಿಕ್ಕಿತ್ತು. ಸರಿ, ಅವರ ಹೆಸರು ಹೇಳ್ತೀರಮ್ಮ? ಅವರ ಹೆಸರು ಪ್ರೀತೇಶ್. ಪ್ರೀತೇಶ್. ಸರಿ, ಜನ್ಮ ದಿನಾಂಕ 4/1 ಸರಿ 1979 1979. ಸರಿ, ಸಮಯ 1:20. 1:20 ಮಧ್ಯಾಹ್ನನ? ಅಲ್ಲ, ನೈಟ್ ಅಂದ್ರೆ ಮಧ್ಯರಾತ್ರಿ. ಮಧ್ಯರಾತ್ರಿ ಅಂದ್ರೆ ಇದು 5ನೇ ತಾರೀಕು ಆಗ್ತದ 4ನೇ ತಾರೀಕು ಆಗುತ್ತೆ? ಅಲ್ಲ, 4ಕ್ಕೆ ಆಗ್ತದೆ. 3 ರಾತ್ರಿ. ಸರಿ, ಎಲ್ಲಿ ಜನನಾದದ್ದು? ಇಲ್ಲ, ಮಂಗಳೂರಲ್ಲಿ. ಸರಿ, ಯಾವ ವಿಷಯದ ಬಗ್ಗೆ ಕೇಳಲಿಕ್ಕಿತ್ತು? ಯಾವ ಕೆರಿಯರ್ ವಿಷಯ ಕೇಳಬೇಕಿತ್ತು. ಯಾರಿದು? ಅವರ ಗಂಡ. ಇವ್ರು ಯಾರು? ಹಲೋ. ಹಲೋ, ನಿಮ್ಮ ಹಸ್ಬೆಂಡ್ ಬಗ್ಗೆ ಕೇಳಲಿಕ್ಕಲ್ವಾ ಇದು? ಹೌದು ಸರ್, ಹೌದು. ಸರಿ, ಹೌದು ಮೇಡಮ್. ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ. ಹೌದೌದು, ಕರೆಕ್ಟ್. ಈಗ ನಡೀತಾ ಇರುವಂತಹ ದಶಾಕಾಲ ಕೇತು ಮಹಾರ್ದಶೆಯಲ್ಲಿದ್ದಾರೆ. ಈ 7/12/20ರಿಂದ 7/12/2027 ಇಸ್ವಿಯವರೆಗೆ ಕೇತು ಮಹಾರ್ದಶ ನಡೀತಾ ಇದೆ. ಕೇತು ಇವರ ಜಾತಕದಲ್ಲಿ ಪಂಚಮದಲ್ಲಿದ್ದಾನೆ. ನೀವು ಕ್ಯಾರಿಯರ್ ಹೇಗಿದೆ ಅಂತ ಕೇಳ್ತೀರಾ. ಕೇತು ಯಾವಾಗಲೂ ಸ್ವಲ್ಪ ಕಾರಣ ಇಲ್ಲದೆ ಚಿಂತೆ ಮಾಡುವಂಥದ್ದು, ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು. ಇವರಿಗೆ ಈಗಾಗಲೇ 42 ವರ್ಷ. ಸ್ವಲ್ಪ ಹೊಸ ವ್ಯವಹಾರಗಳು ಇವರಿಗೆ ಡೆವಲಪ್ ಆಗದೇ ಇರುವಂಥದ್ದು, ಮಾಡುವ ದೂರ ಸ್ಥಳದಲ್ಲಿ ವಾಸಿಸುವಂಥ ಸಾಧ್ಯತೆಗಳು. ಅದಲ್ಲದೆ ಕೇತು ದಶೆಯಲ್ಲಿ ಮಾಡುವ ಕರ್ತವ್ಯಗಳಲ್ಲಿ ಸ್ವಜನ ಕ್ಲೇಶಗಳುಂಟಾಗುವಂಥದ್ದು ಅಥವಾ
ಏನು ಪ್ರಯತ್ನ ಮಾಡ್ತೇವೆ ಅದು ಒಂದು ದಿನದಲ್ಲಿ ಆಗುವುದು 4 ದಿನಕ್ಕೆ ಹೋಗುವುದು. ಇಂತಹ ಎಲ್ಲ ಪ್ರಯತ್ನಕ್ಕೆ ಸಾಫಲ್ಯತೆಯ ಸಿಗದೇ ಇರುವಂತಹ ಸಾಧ್ಯತೆಗಳು ಈ ಕೇತು ದಶಾಕಾಲದಲ್ಲಿ ಸಂಭವಿಸುತ್ತೆ. ಇನ್ನು ಇವರು ಮುಂದಿನ ದಿನದಲ್ಲಿ ಕೇತು ದಶಾ ಶುಕ್ರಭುಕ್ತಿ ನಡೀತಾ ಇರುವುದರಿಂದ ಶುಕ್ರಭುಕ್ತಿಯಲ್ಲಿ ಸ್ವಲ್ಪ ಏನಾದರೂ ಇವರಿಗೆ ಸ್ನೇಹಿತರು ಅಂದರೆ ಆಪ್ತರಿಗೆ ಸಹಾಯ ಮಾಡಿ ಧನ ನಷ್ಟ ಮಾಡಿಕೊಳ್ಳುವುದು ಅಥವಾ ಸ್ವಲ್ಪ ಇವರ ವೈಯಕ್ತಿಕ ವಿಚಾರದಲ್ಲಿ ಎಂತ ಹೇಳ್ತೀವಲ್ಲ ಭವಿಷ್ಯತ್ತನ್ನು ಆಲೋಚಿಸದೆ ಸ್ವಯಂಕೃತವಾದ ನಿರ್ಧಾರಕ್ಕೆ ಮಹತ್ವವನ್ನು ಕೊಡುವಂತಹ ಸಾಧ್ಯತೆಗಳು ಇಂತಹ ದಶಾಭುಕ್ತಿಗಳಲ್ಲಿ ಸಂಭವಿಸುತ್ತೆ. ಯಾಕೆ ಅಂತ ಹೇಳಿದರೆ ಕೇತುವಿಗೆ ಶತ್ರುಗ್ರಹವೇ ಶುಕ್ರನಿಗೆ ಶತ್ರು ಕೇತು. ಹಾಗಾಗಿ ಲಗ್ನಾಧಿಪತಿಯೇ ಶುಕ್ರ. ಹಾಗಾದರೆ ಇಂತಹ ಗ್ರಹಗಳು ಹೀಗಿದ್ದಾಗ ಸ್ವಲ್ಪ ಆ ರೀತಿಯ ಸಮಸ್ಯೆಗಳು ಎದುರಾಗುತ್ತದೆ. ಇನ್ನೂ ನೀವು ಇದರ ಬಗ್ಗೆ ಸರಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೆ, ಪರಿಹಾರದ ಮಾರ್ಗವನ್ನು ಕಂಡುಕೊಳ್ಳಬೇಕಾದರೆ ಸ್ವಲ್ಪ ಸರಿಯಾಗಿ ಪ್ರಸಾರ ಮಾಧ್ಯಮದಲ್ಲಿ ಇದಕ್ಕೆ ಸಮಯಗಳು ಕಡಿಮೆ ಇರುವುದರಿಂದ ನಿಮ್ಮ ಮಡದಿಯ ಜಾತಕ, ಮಕ್ಕಳ ಜಾತಕಗಳನ್ನು ತೋರಿಸಬೇಕು. ಇದಕ್ಕೆ ಗಣಪತಿಯ ಆರಾಧನೆ ಅತಿ ಶ್ರೇಷ್ಠ. ದೇವಿ ಕ್ಷೇತ್ರದಲ್ಲಿರುವಂತಹ ಗಣಪತಿಯ ಆರಾಧನೆ ಮಾಡುವುದು, ಸಂಕಷ್ಟಿ ಚತುರ್ಥಿ ವ್ರತಾಚರಣೆ ಮಾಡುವುದು, ಅದಲ್ಲದೆ ದುರ್ಗಾ ನಮಸ್ಕಾರ ಪೂಜೆಯನ್ನು ಮಾಡ್ತಾ ಹೋಗುವುದು ಮಡದಿಯಾದವರು ನೀವು ಮಾಡಿದರೆ ನಿಮ್ಮ ಯಜಮಾನರಿಗೆ ಬದಲಾವಣೆ, ಮನಸ್ಸಿನ ಬದಲಾವಣೆ, ವೃತ್ತಿಯ ಬದಲಾವಣೆ, ಅಡಚಣೆಯ ನಿವಾರಣೆ, ಕ್ರೋಧದ ಕಡಿಮೆಯಾಗುವಿಕೆ ಇತ್ಯಾದಿಗಳು ಉಂಟಾಗುತ್ತೆ. ಇಷ್ಟು ಮಾಡಿ ಮುಂದೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರೂಜಿಯವರು ಹೇಳಿದಂತಹ ಸರಳ ಪರಿಹಾರಗಳನ್ನು ಅಳವಡಿಸಿಕೊಳ್ಳಿ. ಗುರೂಜಿಯವರು ತಿಳಿಸಿದ್ದಾರೆ ನಿಮ್ಮ ಪತಿಯ ಶ್ರೇಯಸ್ಸಿಗಾಗಿ ನೀವೇನು ಮಾಡಬೇಕು ಅಂತ ಹೇಳಿ, ಅದನ್ನು ಖಂಡಿತ ಮಾಡಿ ಯಶಸ್ಸನ್ನು ಕಾಣಿ ಅಂತ ಹೇಳ್ತಾ, ಗುರೂಜಿ ಆಗ ತಿಳಿಸ್ತಾ ಇದ್ರಿ 7.5 ಶನಿ ನೋಡಿ. 7.5 ಶನಿ ಅಂತ ಹೇಳಿದರೆ ಈ ಯಾರ ರಾಶಿ, ಯಾವುದೇ ರಾಶಿ ಆಗಿರಲಿ, ಮೇಷಾತ್ ದ್ವಾದಶ ರಾಶಿ ಯಾವುದೇ ಆಗಿರಲಿ, ಈ ಮೇಷಾದಿ ದ್ವಾದಶ ರಾಶಿಗಳ 12ನೇ ಭಾವ ರಾಶಿಯಲ್ಲಿ ಮತ್ತು 2ನೇ ಭಾವದಲ್ಲಿ. ಈಗ ಉದಾಹರಣೆ ಮಕರ ರಾಶಿಯಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಆವಾಗ ಧನುರ್ರಾಶಿಯವರಿಗೆ, ಮಕರ ರಾಶಿಯವರಿಗೆ, ಕುಂಭ ರಾಶಿಯವರಿಗೆ 7.5 ಶನಿಯ ಕಾಲ ಈಗ ನಡೀತಾ ಇದೆ. ಹಾಗಾಗಿ ಇನ್ನು ಈ 7.5 ಶನಿ ಕಾಲ ಅಂತ ಹೇಳಿದರೆ 7.5 ವರ್ಷ ಅಂತ. ಒಂದು ರಾಶಿಯಲ್ಲಿ ಅವನು ಇರುವಂತಹ ಸಮಯ ಎಷ್ಟು ಕೇಳಿದರೆ 2.5 ವರ್ಷ ಕಾಲ. ಈ 2.5 ವರ್ಷ ಕಾಲವು 3 ಮನೆಯನ್ನು ದಾಟುವಾಗ 7.5 ವರ್ಷ ಆಗುತ್ತೆ. ಇದಕ್ಕೆ 7.5 ಅಂತ ಅದೊಂದು ಹಿಂದಿ ಶಬ್ದಪದ ಅಂತ ಹೇಳ್ಬೋದು. ಅದರಿಂದ ಈಗ ನೀವು ಕೇಳಿದಂತಹ ಈ 7.5 ಶನಿಯಲ್ಲಿ ಅವರಿಗೆ ಏನಾಗುತ್ತೆ ಅಂತ ಕೇಳಿದಿರಿ. ನಿಜವಾಗಿ ಹೇಳುವುದಾದರೆ 7.5 ಶನಿಯ ಸಂದರ್ಭಗಳಲ್ಲಿ ಒಂದು ವ್ಯಕ್ತಿಯು ಉತ್ತಮವಾದಂತಹ ಅತಿ ಶ್ರೇಷ್ಠ ಗುಣಮಟ್ಟವನ್ನು, ಸಂಪತ್ತಿನ ವ್ಯಕ್ತಿತ್ವವನ್ನು ಶ್ರಮಪಟ್ಟು ಪಡೆದುಕೊಳ್ಳುವಂತಹ ಯೋಗವನ್ನು ಪಡಿತಾರೆ. ಯಾಕೆ ಅಂತ ಹೇಳಿದರೆ ಜನನ ಕಾಲದಲ್ಲಿ ಆ ವ್ಯಕ್ತಿಯ ಜಾತಕದಲ್ಲಿ ಶನಿಗ್ರಹವು ತೃಪ್ತನಾಗಿ ಯೋಗಕಾರಕನಾಗಿದ್ದರೆ ಅಥವಾ ಮಿತ್ರಕ್ಷೇತ್ರಗಳಲ್ಲಿದ್ದರೆ ಅಥವಾ ಉಚ್ಚಾವಸ್ಥೆಯಲ್ಲಿದ್ದರೆ ಇಂತಹ ಸಂದರ್ಭಗಳಲ್ಲಿ ಅವನು ಒಳ್ಳೆಯ ಫಲವನ್ನು ಕೊಡ್ತಾನೆ ಅಂತ ಹೇಳಬೇಕು. ಎರಡನೇದಾಗಿ ಏನು ಅಂತ ಹೇಳಿದರೆ ಈ 7.5 ಶನಿ ಕಾಲದಲ್ಲಿ ಸಂಭವಿಸುವಂತಹ ಯಾವುದೇ ಒಂದು ಸಂಪತ್ತುಗಳು ಅದು ಶ್ರಮದ ಮತ್ತು ನಿಯತ್ತಿನ ಮತ್ತು ಪ್ರಾಮಾಣಿಕವಾದ ಶ್ರಮ ಇದ್ದವರಿಗೆ ಅದು ಪೂರ್ಣವಾಗಿ ಲಭಿಸುವ ಮತ್ತು ಅನುಭವಿಸುವ ಯೋಗಗಳನ್ನು ಕೊಡ್ತಾನೆ. ಹಾಗಾಗಿ ಶನಿ ಕಡ್ಡಾಯವಾಗಿ ಪ್ರಪಂಚದಲ್ಲಿ ಯಾರಾದರೂ ಒಂದು ಧರ್ಮ, ದಯೆ, ಪುಣ್ಯ, ಪಾಪ ಕೆಲಸ ಇತ್ಯಾದಿಗಳ ವಿಚಾರದಲ್ಲಿ ಸಂಕಷ್ಟವನ್ನು ಪಡಿತಾ ಇದ್ದಾರೆ ಅಂತೇಳಿದರೆ ಅದು ಪ್ರಥಮವಾಗಿ ಶನಿಯ ಪ್ರೇರಣೆ, ಅನುಗ್ರಹದಿಂದ. ಅವನು ಶುಭವನ್ನು ಮಾಡಿದರೆ ಒಳ್ಳಿತನ್ನೂ, ಅಶುಭವನ್ನು ಮಾಡಿದರೆ ಧರ್ಮ ಬಾಹ್ಯವಾದ ಕ್ರಿಯೆಗಳನ್ನು ಮಾಡಿದರೆ ಅವನ ಸಮಯ ಬಂದಾಗ ಅವನು ಅದಕ್ಕೆ ವಿಕೃತವಾದಂತಹ ಒಂದು ಅತೃಪ್ತವಾದ ಫಲವನ್ನೂ ನೀಡ್ತಾನೆ. ಹಾಗಾಗಿ ಧರ್ಮ ಸ್ಥಾಪಿತವಾಗಬೇಕು ಹೇಳಿದರೆ, ಸ್ಥಾಪಿತವಾಗ್ತಾ ಇದೆ ಅಂತ ಹೇಳಿದರೆ ಅದು ಶನಿಯ ಅನುಗ್ರಹದಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು ಗುರೂಜಿ. ನೀವು ಇಲ್ಲಿವರೆಗೆ ಬಂದು ನಮ್ಮ ಅದೆಷ್ಟೋ ವೀಕ್ಷಕರ ಕರೆಗಳನ್ನು ಸ್ವೀಕರಿಸಿ ಅವರಿಗೆ
ಸುಲಭವಾದ ಪರಿಹಾರಗಳನ್ನು ಸೂಚಿಸಿದ್ದೀರಾ. ಅವರ ಎಷ್ಟೋ ಸಮಸ್ಯೆಗಳಿಗೆ ನಿಜವಾಗ್ಲೂ ಸಮಾಧಾನವನ್ನು ಸೂಚಿಸಿದ್ದೀರಾ. ನಿಮಗೆ ನಮ್ಮ ಟಿವಿಯ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ಅದೆಷ್ಟೋ ಜನ ವೀಕ್ಷಕರು ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಕರೆ ಸಿಗದೆ ಇದೆ ಅಂತ, ಕರೆ ಸಿಗಲಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಬೇಡಿ. ಗುರೂಜಿಯವರ ವಿಳಾಸವನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ತೇವೆ. ಆ ವಿಳಾಸವನ್ನು ನೋಟ್ ಮಾಡಿಕೊಂಡು ನೀವು ನೇರವಾಗಿ ಗುರೂಜಿಯವರನ್ನು ಭೇಟಿಯಾಗಿ, ನಿಮ್ಮ ಟಿ ವಿ ಸ್ಕ್ರೀನಲ್ಲೀಗ ವಿಳಾಸ ಬಂದಿದೆ, ನೋಟ್ ಮಾಡ್ಕೊಳ್ಳಿ. ಜ್ಯೋತಿಷ್ಯ ವಿದ್ವಾನ್ ಸಾಮ್ರಾಟ್, ಅಂತಾರಾಷ್ಟ್ರೀಯ ವಾಸ್ತು ತಜ್ಞರು, ಗುರೂಜಿ ಶ್ರೀ ಉಮೇಶ್ ಆಚಾರ್ಯರು, ಮಾತಾ ಕೃಪಾ, ಕಣ್ಣೂರು ಅಂಚೆ ಕಚೇರಿ ಎದುರು, ಕಣ್ಣೂರು, ಮಂಗಳೂರು. ಈ ವಿಳಾಸಕ್ಕೆ ನೀವು ತೆರಳಬಹುದು. ಹೋಗೋದಕ್ಕಿಂತ ಮುಂಚೆ ಗುರೂಜಿಯವರು ಅವರ ಮನೆಯಲ್ಲಿದ್ದಾರಾ ಇಲ್ವಾ ಅಂತ ಹೇಳಿ ತಿಳ್ಕೊಳ್ಳಿ. ಫೋನ್ ನಂಬರ್ ಇದೆ 082422777003, 082422777003. ಅದೇ ರೀತಿ ಮೊಬೈಲ್ ಸಂಖ್ಯೆ 9632381703. ಇನ್ನೊಂದು ಮೊಬೈಲ್ ನಂಬರ್ 944982224443. ಈ ಸಂಖ್ಯೆಗಳಿಗೆ ಕರೆ ಮಾಡಿ ಗುರೂಜಿಯವರು ನಿವಾಸದಲ್ಲಿದ್ದಾರಾ ಅಂತ ತಿಳ್ಕೊಂಡ ನಂತರ ಅಲ್ಲಿಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ಗುರೂಜಿಯವರು ಅದೇ ರೀತಿ ಅಂತಾರಾಷ್ಟ್ರೀಯ ಪ್ರಮಾಣೀಕೃತ ಹರಳುಗಳು, ನಿಮ್ಮ ಜನ್ಮ ರಾಶಿಗೆ ಅನುಗುಣವಾದಂತಹ ಉತ್ತಮ ಜಾತಿಯ ಹರಳುಗಳನ್ನು ಕೂಡ ನೀಡ್ತಾರೆ. ನೀವು ಅವರನ್ನು ಭೇಟಿಯಾಗಿ ನಿಮ್ಮ ಸಮಸ್ಯೆಗಳನ್ನು ನಿವೇದಿಸಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಅದೃಷ್ಟದ ಹರಳುಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರದ ಜ್ಯೋತಿಷ್ಯ ಲೋಕ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.